ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಪುರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ವಿಶ್ವ ರಂಗ ದಿನಾಚರಣೆ, ರಂಗಭೂಮಿ ದಿನಾಚರಣೆ. ಸೊ ಈ ಒಂದು ವಿಶ್ವ ರಂಗಭೂಮಿ ದಿನಾಚರಣೆ ಸಂದರ್ಭದಲ್ಲಿ ನಾವು ಕರಾವಳಿ ಜನ, ನಾವು ತುಳುನಾಡು, ತುಳು ನಾಟಕ ರಂಗ ಈ ಒಂದು ವಿಶ್ವ ರಂಗಭೂಮಿಗೆ ಕೊಟ್ಟಂಥ ಕೊಡುಗೆ, ಅಥವಾ ತುಳು ನಾಟಕ ರಂಗ ಅಥವಾ ತುಳು ನಾಟಕ ಬದುಕಿನಲ್ಲಿ ನಾವು ಅದನ್ನು ವಿಶ್ವ ರಂಗಭೂಮಿಗೆ ಜೋಡಿಸುವಂಥ ಒಂದು ಪ್ರಯತ್ನ. ಸೊ ಒಟ್ಟು ಈ ಒಂದು ತುಳು ರಂಗಭೂಮಿಯ ಹಿನ್ನೆಲೆಯನ್ನು ನಾವು ಇವತ್ತು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ತುಳು ರಂಗಭೂಮಿಯ ಇಬ್ಬರು ದಿಗ್ಗಜರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಲಕ್ಷ್ಮಣ್ ಸರ್ ಮತ್ತು ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರು. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ ಸರ್. ಮಲ್ಲೂರ್ ಅವರು ಮತ್ತು ತಮ್ಮ ಲಕ್ಷ್ಮಣ್ ಸರ್ ಅವರಿಗೆ. ಇದು ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರು ಹಿರಿಯ ರಂಗನಟರು, ಸಿನಿಮಾ ನಟರು. 1964ರಿಂದಲೇ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡವರು. ಅದು ತುಳು ರಂಗಭೂಮಿ ಇರ್ಬೋದು, ಕನ್ನಡ ರಂಗಭೂಮಿ ಇರ್ಬೋದು, ತುಳು ಸಿನಿಮಾ ಇರ್ಬೋದು, ಕನ್ನಡ ಸಿನಿಮಾ ಇರ್ಬೋದು, ಎಲ್ಲ ಒಂದು ನಟನೆ ಅಥವಾ ಒಂದು ರಂಗಭೂಮಿ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಒಬ್ಬ ಅದ್ಭುತವಾದ ನಟ ಅಂತ ಕೂಡ ಗುರುತಿಸಿಕೊಂಡವರು. ಅದು ಸಿನಿಮಾ ಇರ್ಬೋದು ಅಥವಾ ನಾಟಕ ಇರ್ಬೋದು, ತುಳು ನಾಟಕ ಇರ್ಬೋದು ಅಥವಾ ಕನ್ನಡ ನಾಟಕನೂ ಇರ್ಬೋದು. ಅವರ ಈ ಒಂದು ನಟನೆಗೆ ಅಥವಾ ಈ ಒಂದು ರಂಗಭೂಮಿಯ ಕೊಡುಗೆಗೆ ಅರ್ಹವಾಗಿ ಕರ್ನಾಟಕ ನಾಟಕ ಅಕಾಡೆಮಿಯ ಪುರಸ್ಕಾರ ಕೂಡ ಬಂದಿದೆ. ಸೊ ನಿನ್ನೆಯಷ್ಟೇ ಅವರು ಮಲಬಾರ್ ವಿಶ್ವ ರಂಗಭೂಮಿ ಅಥವಾ ಸಂಸ್ಕೃತಿ ರಂಗ ಪುರಸ್ಕಾರವನ್ನು ಕೂಡ ನಿನ್ನೆಯಷ್ಟೇ ಪಡೆದಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಕೂಡ ಅಭಿನಂದಿಸ್ತಾ ಇದ್ದೇನೆ ಸರ್, ಈ ಒಂದು ನಿನ್ನೆಯ ಪುರಸ್ಕಾರಕ್ಕಾಗಿ. ಇದು ಜೊತೆಗೆ ಹೇಳುವಂಥದ್ದು ತುಳು ಅಕಾಡೆಮಿಯ ಚಾವಡಿ ತಮ್ಮನ ಕೂಡ ಜೊತೆಗೆ ನಾವು ಮಲ್ಲೂರ್ ಅವರನ್ನು ಗಮನಿಸುವ ಸಂದರ್ಭದಲ್ಲಿ ಸದಾನಂದ ಸುವರ್ಣರ ಪ್ರಮುಖ ನಾಟಕಗಳಲ್ಲಿ ಅದರಲ್ಲಿ ಎಲ್ಲ ಪ್ರಮುಖ ಪಾತ್ರಗಳನ್ನು ಮಾಡಿದವರು. ಕೋರ್ಟ್ ಮಾರ್ಷಲ್ ಇರ್ಬೋದು ಅಥವಾ ಉರುಳು, ಮಳೆ ನಿಲ್ಲುವವರೆಗೆ ಎಲ್ಲ ನಾಟಕಗಳಲ್ಲಿ ಒಂದು ಮನೋಜ್ಞವಾದಂಥ ಅಭಿನಯವನ್ನು ನೀಡಿದವರು ಅದು ಮಲ್ಲೂರ್ ಅವರು. ತಮ್ಮ ಲಕ್ಷ್ಮಣ ಅವರು ತುಳು ರಂಗಭೂಮಿ ಅಥವಾ ತುಳು ಸಿನಿಮಾ ರಂಗದ ಬಗ್ಗೆ ಒಂಥರ ವಿಶ್ವಕೋಶ ಇದ್ದಾಗೆ. ನಾವೇನು ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆ ಆಚರಿಸ್ತಾ ಇದ್ದೇವೆ ಅಂತ ಸಂದರ್ಭದಲ್ಲಿ ಒಂದು ಎನ್ಸೈಕ್ಲೋಪೀಡಿಯಾ ಅವರು ಇಡೀ ಒಂದು ತುಳು ಚಿತ್ರರಂಗದ ಕಥನ ಅಥವಾ ಅದೊಂದು ಬೆಳೆದು ಬಂದ ರೀತಿ, ಜೊತೆಗೆ ತುಳು ರಂಗಭೂಮಿ ಅಥವಾ ತುಳು ನಾಟಕ ರಂಗ ಅದು ಬೆಳೆದು ಬಂದ ರೀತಿಯನ್ನು ತುಂಬ ದಾಖಲೀಕರಣ ಮಾಡಿಕೊಂಡು ಅಥವಾ ಆ ದಾಖಲೀಕರಣದ ಸ್ವರೂಪದಲ್ಲಿ ಮಾತನಾಡಬಲ್ಲಂಥ ಒಬ್ಬ ವಿಶೇಷವಾದಂಥ ಪರಿಣತ ಕಲಾ ನಿರ್ದೇಶಕರಾಗಿ ಇದು ತುಳು ಸಿನಿಮಾ, ತುಳು ನಾಟಕ ಸಿನಿಮಾ, ಇದು ಕನ್ನಡ ಸಿನಿಮಾದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಕರ್ನಾಟಕ ನಾಟಕ ಅಕಾಡೆಮಿ ಪುರಸ್ಕಾರ, ಜೊತೆಗೆ ತುಳು ಸಾಹಿತ್ಯ ಅಕಾಡೆಮಿಯ ಜೀವಮಾನ ಪುರಸ್ಕಾರ, ಜೊತೆಗೆ ಇವೆಲ್ಲ ಅದರ ಜೊತೆಗೇನೆ ತುಳು ಸಿನಿಮಾದ ದಾಖಲೀಕರಣ. ಸೊ ಈ ಸಂದರ್ಭದಲ್ಲಿ ಅವರು ತುಳು ಸಿನಿಮಾಗಳ ಒಂದು ಬೃಹತ್ ಗ್ರಂಥವನ್ನೇ ಈಗಾಗಲೇ ಸಿದ್ಧಪಡಿಸ್ತಾ ಇದ್ದಾರೆ. ಇಡೀ ಈವರೆಗಿನ ತುಳು ಸಿನಿಮಾ ರಂಗಕ್ಕೆ 50 ವರ್ಷ ಪೂರೈಸ್ತಾ ಇರುವಂಥ ಸಂದರ್ಭದಲ್ಲಿ ತುಳು ಸಿನಿಮಾದ ಇಡೀ ಚರಿತ್ರೆಯನ್ನು ಒಂದು ದಾಖಲೀಕರಣ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮೊದಲು ಕೂಡ ಅವರು ಒಂದು ಕೃತಿ ತುಳು ಸಿನಿಮಾಕ್ಕೆ ಸಂಬಂಧಪಟ್ಟಾಗಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ತುಳು ಸುವರ್ಣ ಚಿತ್ರಗಳು, ತುಳು ಭಾಷೆಯ ಚಲನಚಿತ್ರಗಳು, ಸುವರ್ಣ ಚಲನಚಿತ್ರಗಳು ಅನ್ನುವಂಥ ಕೃತಿಯನ್ನು ಕೂಡ ಪ್ರಕಟಿಸಿದರು. ಅದು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಪ್ರಕಟಿಸಿದಂಥ ಕೃತಿ ಅದು. ಈ ಸಂದರ್ಭದಲ್ಲಿ ನಾನು ಈ ಒಂದು ವಿಶ್ವ ರಂಗಭೂಮಿ ದಿನಾಚರಣೆಯ ಸಂದರ್ಭದಲ್ಲಿ ಯಾಕೆ ವಿಶ್ವ ರಂಗಭೂಮಿ ಅಥವಾ ಈ ಒಂದು ರಂಗಭೂಮಿ ದಿನಾಚರಣೆಯೇ ಅನ್ನುವುದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್, ITI ಅಥವಾ ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್, ಈ ಒಂದು ಸಂಸ್ಥೆ ಅದು ಜಗತ್ತಿನ ಎಲ್ಲ ರಂಗಭೂಮಿಯ ಜನರನ್ನು ಅಥವಾ ರಂಗಭೂಮಿಯ ಆಸಕ್ತರನ್ನು ಗೂಡಿಸಿಕೊಂಡು ಮುನ್ನಡೆತಾ ಇರುವ ಸಂಸ್ಥೆ. 1962ರಲ್ಲಿ ಈ ಒಂದು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆರಂಭಿಸಿತು. ಅಂದಿನಿಂದ ಪ್ರತಿ ವರ್ಷ ಈ ಒಂದು ಪರ್ಟಿಕ್ಯುಲರ್ ಮಾರ್ಚ್ 27ನೇ ಈ ಒಂದು ವಿಶ್ವ ರಂಗಭೂಮಿ ದಿನಾಚರಣೆಯಾಗಿ ನಡೆಸಿಕೊಂಡು ಬರ್ತಾ ಉಂಟು ಅಥವಾ ಆಚರಿಸಿಕೊಂಡು ಒಟ್ಟು ಒಂದು ರಂಗಭೂಮಿಯ ಬಗ್ಗೆ ಕಾಳಜಿ, ಪ್ರೀತಿ ಅಥವಾ ಅದರಲ್ಲಿ ತೊಡಗಿಸಿಕೊಳ್ಳುವಿಕೆ, ಈ ಒಂದು ಪ್ರಕ್ರಿಯೆಯ ಹಿನ್ನೆಲೆಯಲ್ಲೇ ಈ ಒಂದು ದಿನಾಚರಣೆಯನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ. ವಿಶ್ವ ರಂಗಭೂಮಿಯ ದಿನಾಚರಣೆಯ ಮಾತನಾಡುವ ಸಂದರ್ಭದಲ್ಲಿ ನಾವು ಕರಾವಳಿಯ ಜನ ತುಳು ರಂಗಭೂಮಿಯ ಸಾಧನೆ, ತುಳು ರಂಗಭೂಮಿಯ ಅದು ಬೆಳೆದು ಬಂದ ಬಗೆ ಅಥವಾ ಅದರಲ್ಲಿ ನಾವು ಕಂಡುಕೊಂಡಂಥ ಯಶಸ್ಸು, ಈ ಎಲ್ಲ ವಿಚಾರಗಳನ್ನು ನಾವು ಮೆಲುಕು ಹಾಕುವಂಥದ್ದು ಪ್ರಯತ್ನ ಇದು. ನಾನು
ತಮ್ಮ ಲಕ್ಷ್ಮಣ್ ಸರ್ ಅವರಿಂದಲೇ ಆರಂಭಿಸ್ತೇನೆ ಈ ಒಂದು ಮಾತುಕತೆಯನ್ನು. ಸರ್, ನಾವು ತುಳು ನಾಟಕ ಅಥವಾ ತುಳು ನಾಟಕದ ಇತಿಹಾಸ ಅಥವಾ ತುಳು ನಾಟಕ ಬೆಳೆದು ಬಂದ ಕಥನವನ್ನು ಆರಂಭಿಸುವುದಿದ್ದರೆ ಎಲ್ಲಿಂದ ಆರಂಭಿಸುವುದು ಅಂತ? ಸಾಧಾರಣ ಇಲ್ಲಿ ನಮ್ಮ ಕರಾವಳಿಗೆ ಕುಂದಾಪುರದಿಂದ ಆಚೆ ಕಡೆಯಿಂದ ಮರಾಠಿ ನಾಟಕ, ಈಚೆಯಿಂದ ಕನ್ನಡ ನಾಟಕ, ಉರ್ದು ನಾಟಕ, ಈ ನಾಟಕಗಳೆಲ್ಲ ಕರಾವಳಿಗೆ ಬಂದು ಸೇರಿತು. ಇಲ್ಲಿಯ ಜನ ನಾಟಕಗಳನ್ನೆಲ್ಲ ನೋಡಿದ್ರು. ಒಂಥರ ಪ್ರಭಾವ. ಹೌದು. 1827ರಲ್ಲಿ ದತ್ತ ಮಂದಿರ ಅಂತ ಇದೆ ಅಲ್ಲ, ಅಲ್ಲಿ ಬಾಂಬೆಯಲ್ಲಿ ಮರಾಠಿ ನಾಟಕದಲ್ಲಿ ಆಡಿದ ವ್ಯಕ್ತಿ ನರಸಿಂಹ ಅವರು ಇಲ್ಲಿ ನಾಟಕ ಆಡಿದ್ದಾರೆ. ಅದು ಪೌರಾಣಿಕ ಕಥಾ ಎಲ್ಲ. ಹಾಗೆ ಎಲ್ಲ ಕನ್ನಡ ನಾಟಕಗಳು ಬೇರೆ ಬೇರೆ ತಂಡಗಳು ಇಲ್ಲಿ, ಗರುಡಾಚಾರ್ಯರು, ವರದಾಚಾರ್ಯರು, ಬೇರೆ ಬೇರೆ ಕಂಪನಿಗಳು ಆಗ ಒಂದು ಕಡೆ ಟೆಂಟ್ ಹಾಕುದು, ಅಲ್ಲಿ ನಾಟಕ ಬೇರೆ ಬೇರೆ ನಾಟಕ 1 ವಾರ 2 ವಾರ ಬೇರೆ ಬೇರೆ ಈ ಥರ ನಾಟಕದ ರೂಪ ಆಗಿನ ಕಾಲದಲ್ಲಿ. ಅದನ್ನೇ ನೋಡಿಕೊಂಡ ಇಲ್ಲಿ ಅವರು, ನಮ್ಮ ಕರಾವಳಿಯವರು, ತುಳುನಾಡಿನವರು. ತುಳು ಭಾಷೆ ಆವಾಗ ಮಾತಾಡ್ಲಿಕ್ಕಿಲ್ಲ ಶಾಲೆಯಲ್ಲಿ. ತುಳು ಭಾಷೆ ಮಾತನಾಡೋದು ಅಂತ ಹೇಳಿದ್ರೆ ಒಂಥರ ಮುಜುಗರ. ಹೌದು. ಇಲ್ಲ ಅಂದ್ರೆ ತುಳು ಮಾತನಾಡಿದಾದ್ರೆ ಅವನಿಗೆ ಕನ್ನಡ ಬರುವುದಿಲ್ಲ, ಇಂಗ್ಲಿಷ್ ಅಂತೂ ಖಂಡಿತ ಬರುವುದಿಲ್ಲ ಅನ್ನೋ ಅಭಿಪ್ರಾಯ ಇತ್ತು. ಆದ್ರೂ ಕೂಡ ಆವಾಗ ಇದು ಸ್ವಾತಂತ್ರ್ಯ ಪೂರ್ವ ಚಳವಳಿಗೋಸ್ಕರ ಬೀದಿ ನಾಟಕ, ಪ್ರಹಸನ, ಈ ರೀತಿ ತುಳುವಲ್ಲಿ ಆವಾಗ ಮೊದಲು ಎಲ್ಲ ಹೋರಾಟಗಾರರು. ಹಾಗೆ ನಮ್ಮ ಟ್ರೈನಿಂಗ್ ಶಾಲೆಯಲ್ಲಿ ಅಧ್ಯಾಪಕ ವೃಂದದವರು ಟ್ರೈನಿಂಗ್ ಮಾಡ್ತಿರುವಾಗ ಅಲ್ಲಿ ಈ ಸ್ಕೂಲ್ ಡೇ ಆಗ್ತದಲ್ಲ, ಅದಕ್ಕೆ ಒಂದು 10-15 ನಿಮಿಷ ನಮಗೆ ತುಳುವಿನಲ್ಲಿ ಪ್ರಹಸನ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೆಡ್ ಮಾಸ್ಟರ್ ಹತ್ರ ಕೇಳಿದ್ರು. ಅದು ಸಾಧಾರಣ 1930 ಆ ಕಾಲ. ಅದು ಆವಾಗ ಉಳ್ಳಾಲ ಮಂಗೇಶ್ರಾಯರು, ಪಂಚೆ ಮಂಗೇಶ್ರಾಯರು, ಮಂಜೆ ಅವರು, ಸುಬ್ಬರಾವು, ಗೋಪಾಲರು ಅವರೆಲ್ಲ ಶಾಲೆಯಲ್ಲಿ ಒಂದು ಅವಕಾಶ ಕೊಟ್ಟರು. ಅದಕ್ಕೆ ಬೇರೆ ಬೇರೆ ಸಣ್ಣ ಸಣ್ಣ ನಾಟಕಗಳಿತ್ತು. ನೀವು ಇಲ್ಲಿ ಬಹುಶಃ ಉಲ್ಲೇಖ ಮಾಡುವಂಥದ್ದು ಸ್ವತಂತ್ರ ಪೂರ್ವದಲ್ಲೇ ಏನು ಈ ಕರಾವಳಿ ಭಾಗದಲ್ಲಿ ಸ್ವತಂತ್ರ ಚಳವಳಿಗೆ ಏನು ಆ ಸಂದರ್ಭದಲ್ಲಿ ಜನರಿಗೆ ಒಂಥರ ಈ ಸ್ವತಂತ್ರ ಚಳವಳಿಯ ಬಗ್ಗೆ ಅಥವಾ ಹೋರಾಟದ ಬಗ್ಗೆ ಕೂಡ ಒಂದು ಮನಗಾಣಿಸ್ಲಿಕ್ಕೆ ಈ ನಾಟಕವನ್ನು ಕೂಡ ಅಥವಾ ಅದನ್ನು ಬೀದಿ ನಾಟಕದ ಸ್ವರೂಪದಲ್ಲಿ ಪ್ರಹಸನ, ಸಣ್ಣ ಸಣ್ಣ ಚುಟುಕು ನಾಟಕ ಅಂದ್ರೆ ಫುಲ್ ಲೆಂತ್ ನಾಟಕ. ಅದನ್ನು ಸರಿಯಾದದ್ದು. ಮತ್ತೆ ಈ ಶಿವಣ್ಣ ಹೆಗ್ಡ್ರೆ ಅಂತ ಅವರ ವಿದ್ಯದ ತಾದಿ ಅಂತ ಒಂದು ದಾಖಲೆ ಇದೆ. ಯಾಕಂದ್ರೆ ಸುರೀನ ತುಳು ನಾಟಕ ವಿದ್ಯದ ತಾದಿ. ಆಗಿನವರು ಶಿವಣ್ಣ ಹೆಗ್ಡೆ, ಮಾಧವ ತಿಂಗಳಯ್ಯ, ಮತ್ತೆ ಸತ್ಯಮಿತ್ರ ಬ್ರಂಗೇರ, ಧೂಮಪ್ಪ ಮಾಸ್ಟ್ರು, ಇವರೆಲ್ಲ ಆಗಿನ ನಮ್ಮ ನಾಟಕ ತುಳು ನಾಟಕದ ಉಗಮ ಕಾಲದ ನಟರು, ಉತ್ಸಾಹಕರು. ಹಾಗೆ ಬೆಳೆದು ಬಂತು ನಮ್ಮ ತುಳು ನಾಟಕ ಭಾಷೆಯ, ತುಳು ಭಾಷೆಯ ರಂಗಭೂಮಿಯ ಒಂದು ಪಂಚಾಂಗ. ಇದು ಮಲ್ಲೂರು ಸರ್, ನೀವು ಈ ಒಂದು ವಿಶ್ವ ರಂಗಭೂಮಿ ದಿನಾಚರಣೆ ಸಂದರ್ಭದಲ್ಲಿ ತುಳು ರಂಗಭೂಮಿ ಬೆಳೆದು ಬಂದ ಬಗ್ಗೆಯನ್ನು ನೀವು ಹೇಳುವುದಿದ್ರೆ ಯಾವ ರೀತಿಯಲ್ಲಿ, ಯಾವ ದಿನದಿಂದ ನೆನಪು ಮಾಡಲಿಕ್ಕೆ ಪ್ರಯತ್ನಿಸ್ತೀರಿ? ಈಗ ಅಮ್ಮ ಲಕ್ಷ್ಮಣರು ಹೇಳಿದ ಹಾಗೆ ಮಾಧವ ತಿಂಗಳಾಯರು ಪ್ರಥಮ ಒಂದು ತುಳು ನಾಟಕ ಬರೆದು ಅದನ್ನು ಪ್ರಕಟಿಸಿದವರು ಅಂತ ಹೇಳಿ ನಾನು ಕೇಳಿದ್ದೇನೆ. ನಾನು ಅವರ ಮನೆಗೆ ಕೂಡ ಹೋಗಿದ್ದೆ. ಮಾಧವ ತಿಂಗಳಾಯರ ಮನೆ, ಹಳೆಯ ಮನೆ, ಈಗ ಹೊಯ್ಗೆ ಬಜಾರ್ನಲ್ಲಿದೆ. ಅಲ್ಲಿ ಅವರು ಬರೆದಂತ ಕೆಲವು ನಾಟಕಗಳ ಕೃತಿ ಮತ್ತೆ ಅವರು ಏನೇನು ಮಾಡಿದ್ದಾರೆ ಅದರ ಬಗ್ಗೆ ಪೂರ್ತಿ ನಾನು ಅಲ್ಲಿಂದ ಕೆಲವು ಮಾಹಿತಿ ಎಲ್ಲ ಸಂಗ್ರಹ ಮಾಡಿದ್ದೆ. ಅಲ್ಲಿ ನನಗೆ ಗೊತ್ತಾಯ್ತು 1928 ಅಂತ ನನಗೆ ನೆನಪು, ಸರಿಯಾಗಿ ನೆನಪಿಲ್ಲ. ಆ ದಿನದಿಂದಲೇ ಅಲ್ಲಿ ತುಳು ನಾಟಕವನ್ನು ಬರೆದು ಅದನ್ನ ಪ್ರದರ್ಶನ ಮಾಡಿದ್ರು. ಮತ್ತೆ ಆ ಮೂಲಕ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ. ಅವರು ಆ ಒಂದು ಅವರ ನಾಟಕದ ಹೆಸರು ಕೂಡ ಈಗ ನನಗೆ ಸರಿಯಾಗಿ ಜನಮರ್ಲ ಅನ್ನುವಂತಹ ಒಂದು ನಾಟಕವನ್ನು ಅವರು ಬರೆದು ಅದರಲ್ಲಿ ಒಂದು ಕ್ರಾಂತಿಯನ್ನೇ ತಂದ್ರು ಅವರು. ಆ ನಂತರ ನನಗೆ ತಿಳಿದ ಮಟ್ಟಿಗೆ ಕೆಂಪೂರು ದೊಡ್ಡಣ್ಣ ಶೆಟ್ಟಿ ಅವರು ನಾಟಕದ ಒಂದು ತುಳು ನಾಟಕಕ್ಕೆ ಸ್ವಲ್ಪ ಚಾಲನೆ ಕೊಟ್ಟರು. ಅಂದ್ರೆ ಇವರು ತಮ್ಮ ಲಕ್ಷ್ಮಣರು ಹೇಳಿದ ಹಾಗೆ ಈ ಕನ್ನಡ ನಾಟಕದ ನಾಟಕ ಕಂಪನಿಗಳು ಇಲ್ಲಿ ನಮ್ಮ ನೆಹರು ಮೈದಾನದಲ್ಲಿ ಬೀಡು ಬಿಟ್ಟು ಅಲ್ಲಿ 1 ತಿಂಗಳು 1 ವಾರ 2 ವಾರ ಹೀಗೆ ನಾಟಕ ಪ್ರದರ್ಶನ ಮಾಡ್ತಾ ಇದ್ರು.
ಇದು ಒಂದು ತುಳು ನಾಟಕಗಳಿಗೆ ಒಂದು ಪ್ರೇರಣೆ ಆಯಿತು. ಪ್ರೇರಣೆ ಆಯ್ತು. ಅಲ್ಲಿ ನಮ್ಮ ಇವರು ಕೆಂಪೂರು ದೊಡ್ಡಣ್ಣ ಶೆಟ್ಟಿ ಅವರು ಹಳ್ಳಿಗಳಲ್ಲಿ ಹೋಗಿ ಈ ನಾಟಕದ ಮೂಲಕ, ಅವರ ಸಾಹಿತ್ಯದ ಮೂಲಕ ಅವರು ಒಂದು ಕ್ರಾಂತಿಯನ್ನೇ ಮಾಡಿದ್ರು ಆ ಸಂದರ್ಭದಲ್ಲಿ. ಮತ್ತೆ ಈ ಒಂದು ನಾಟಕಕ್ಕೆ ಚಾಲನೆ ಕೊಟ್ಟವರು KN ಟೈಲರ್ ಅವರು. KN ಟೈಲರ್ ಅವರ ಸಮಕಾಲೀನರಾಗಿ ಮಚೇಂದ್ರನಾಥ್ ಪಾಂಡೇಶ್ವರ ಗಣೇಶ ನಾಟಕ ಸಭಾ, ಗಣೇಶ್ ನಾಟಕ ಸಭಾ, ಅದು ಈಗ 57-58ನೇ ವರ್ಷ ಅಂತ ಕಾಣ್ತದೆ ಬಹುಶಃ. ಇಷ್ಟು ಗಣೇಶ್ ನಾಟಕ ಸಭಾದ ಮೂಲಕ ಅವರು ಅಲ್ಲಲ್ಲಿ ಈ ನಮ್ಮ ತುಳುನಾಡು ಮಾತ್ರ ಅಲ್ಲ, ತುಳುನಾಡು ಬಿಟ್ಟು ಪರ ರಾಜ್ಯಗಳಿಗೆ ಕೂಡ ಹೋಗಿ ಅಲ್ಲಿ ಕೂಡ ಈ ತುಳುವಿನ ಕಂಪನ್ನಲ್ಲಿ ಬೀಸಿದ್ರು. ಅಲ್ಲಿ ಜನರಿಗೆ ಒಂದು ತುಳುನಾಟಕದ ಮೇಲೆ ಒಂದು ಅಭಿಮಾನ ಬರುವ ಹಾಗೆ ಮಾಡಿದ್ರು. KN ಟೈಲರ್ ಬಹಳ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು KN ಟೈಲರ್ ಹೇಗೆ ಅಂತ ಹೇಳಿದ್ರೆ, ಅವರು ನಾಟಕ ರಚಿಸಿ ಅವರ ನಾಟಕ ಕಂಪನಿ ಮೂಲಕವೇ ಪ್ರದರ್ಶನ ಕೊಡ್ತಾ ಇದ್ರು. ಆದ್ರೆ ಮತ್ತೆ ಈ ಆಸಕ್ತಿ ಜನರಲ್ಲಿ ಹಳ್ಳಿಗಳಲ್ಲಿ ಬೆಳೆದಾಗ ಆ ಹಳ್ಳಿಗಳಲ್ಲಿ ಕೆಲವು ಸಂಘ ಸಂಸ್ಥೆಗಳು ಹುಟ್ಟಿಕೊಂಡವು. ಅಲ್ಲಿ ಏನಾದರೂ ಒಂದು ನಾವು ನಾಟಕ ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಅವರಿಗೆ ಬಂತು. ಬರುವಾಗ ಈ ಮಚ್ಚೇಂದ್ರನಾಥ್ ಪಾಂಡೇಶ್ವರರವರು ತಮಾಷೆ ನಾಟಕಗಳನ್ನ, ಅಂದ್ರೆ ಈ ಕಾಮಿಡಿ ನಾಟಕಗಳನ್ನ ಹಿಂದೆ ರಚಿಸಿದ್ರು. ಅವರು ಸಾಧಾರಣ ಒಂದು 100-150ಕ್ಕೂ ಹೆಚ್ಚಿನ ನಾಟಕಗಳನ್ನು ರಚಿಸಿದ್ರು. ಅದು ಎಲ್ಲೇ ಒಂದು ನಾಟಕ ಆಗ್ಬೇಕಿದ್ರೆ, ಹಳ್ಳಿಗಳಲ್ಲಿ ನಾಟಕ ಆಗ್ಬೇಕಿದ್ರೆ ಮಚ್ಚೇಂದ್ರನಾಥರ ಸ್ಕ್ರಿಪ್ಟ್ ಆಗ. ಆ ಸಂದರ್ಭದಲ್ಲಿ ಉಳ್ಳಾಲ ಮಚ್ಚೇಂದ್ರನಾಥರಿದ್ರು. ಅವರು ಕೂಡ ಒಳ್ಳೆ ಬರಹಗಾರ. ಅವರ ನಾಟಕಗಳಲ್ಲೂ ಕೂಡ ಒಳ್ಳೆ ಒಂದು ಅವರು ಕ್ರಾಂತಿಯನ್ನೇ ಮಾಡಿದ್ದಾರೆ. ಅಂದ್ರೆ ಒಂದು ನಾಟಕದ ಚೌಕಟ್ಟನ್ನು ಸ್ವಲ್ಪ ವಿಸ್ತರಿಸಿದ್ದಾರೆ ಅವರು. ಅದೇ ರೀತಿ ಮೊಯ್ದೀನ್ ಹಬ್ಬ, ಮತ್ತೆ ಇಬ್ರಾಹಿಂ, ಇಂಥ ಒಂದು PS ರಾಯರು, ಇಂಥ ಕೆಲವು ನಾಟಕಕಾರರು, KB ಭಂಡಾರಿಯವರು, ಅವರನ್ನು ರಾಮ್ ಕಿರೋಡಿಯನ್ ರವರು, ಇವರು ನಾರಾಯಣ್ ಶೆಟ್ರು, ಇಂತಹ ಒಂದು ಮಹಾನ್ ನಾಟಕಕಾರರ ಕೃತಿಗಳು ನಾಟಕ ರೂಪವಾಗಿ ಜನರಿಗೆ ಬಂದಾಗ ಈ ತುಳು ನಾಟಕಗಳಲ್ಲೂ ಸತ್ವ ಇದೆ, ತುಳು ನಾಟಕ ಕೂಡ ಬೆಳೆದು ಬರಲಿಕ್ಕೆ ಇದೆ, ಅವಕಾಶ ಇದೆ ಅಂತ ಹೇಳಿ ಅವರು ತೋರಿಸ್ಕೊಟ್ರು. ಅಂದ್ರೆ ನಾಟಕ ಒಂದು ಹವ್ಯಾಸವಾಗಿ ಬೆಳೆದು ಬಂದಿತ್ತು, ಅದು ಒಂದು ವೃತ್ತಿ ಅಲ್ಲ, ಅದನ್ನು ಪ್ರವೃತ್ತಿ ಅಂತ ತಕೊಂಡು ನಾಟಕ ಆವಾಗ ಮಾಡ್ತಾ ಇದ್ರು. ಕಡೆಗೆ ಇದನ್ನೇ ಒಂದು ವೃತ್ತಿಯನ್ನಾಗಿ ಕೂಡ ತಕೊಂಡು ಬಂದ್ರು. ಯಾಕಂದ್ರೆ ಈ ಕಂಪನಿ ನಾಟಕಗಳು ಯಾವ ರೀತಿಯಲ್ಲಿ ಒಂದು ನಾಟಕವನ್ನ ಒಂದು ಪ್ರದರ್ಶನಕ್ಕೆ ಇಟ್ಟು ಅದರಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸಂಪಾದನೆ ಗಳಿಸಲಿಕ್ಕೆ ಪ್ರಾರಂಭಿಸಿತು, ಅದೇ ರೀತಿ ನಮ್ಮ ತುಳು ನಾಟಕದ ಇವರು ನಾಟಕಕಾರರು ಕೂಡ ತಮ್ಮ ನಾಟಕಗಳಿಗೆ ಕೂಡ ಒಂದು ಆರ್ಥಿಕ ಆದಾಯ ಬರುವ ಒಂದು ಮೂಲವನ್ನು ಹುಡುಕಿದ್ರು. ಅಲ್ಲಲ್ಲಿ ಈ ನಾಟಕಗಳನ್ನ ಒಂದು ಯಾವುದಾದ್ರು ಸಭಾಭವನದಲ್ಲಾಗ್ಲಿ ಅಥವಾ ಈ ಟೆಂಟ್ ಮೂಲಕ ಆಗಲಿ ಅವರ ನಾಟಕವನ್ನ ಪ್ರದರ್ಶನಕ್ಕೆ ಇಟ್ಟು ಆ ಮೂಲಕ ತುಳು ನಾಟಕಕ್ಕೆ ಸ್ವಲ್ಪ ಬೆಳವಣಿಗೆ ಕೊಟ್ಟರು. ಮತ್ತೆ ನಾವು ಆ ಬೆಳವಣಿಗೆ ಮತ್ತು ನಂತರದ ಆ ವಿಚಾರಗಳನ್ನು ನಾವು ಸಣ್ಣ ಬ್ರೇಕ್ ನಂತರ ಮಾತಾಡುವ. ವೀಕ್ಷಕರು, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ತುಳು ನಾಟಕ, ತುಳು ರಂಗಭೂಮಿ ಬೆಳೆದು ಬಂದ ವಿಚಾರವಾಗಿ ತಮ್ಮ ಲಕ್ಷ್ಮಣ್ ಅವರು ಮತ್ತು ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರು ತಮ್ಮ ಸಂವಾದವನ್ನು ಮತ್ತೆ ಅವರ ಜೊತೆಗಿನ ಸಂವಾದವನ್ನು ನಾನು ಮತ್ತೆ ಮುಂದುವರಿಸ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಅದೇ ನಾವು ವಿಶ್ವ ರಂಗಭೂಮಿ ದಿನಾಚರಣೆ ಸಂದರ್ಭದಲ್ಲಿ ನಾವು ತುಳು ನಾಟಕ, ತುಳು ರಂಗಭೂಮಿ, ವಿಶ್ವ ರಂಗಭೂಮಿಯ ಈ ಒಂದು ರಂಗಭೂಮಿ ದಿನಾಚರಣೆ ಸಂದರ್ಭದಲ್ಲಿ ನಾವು ತುಳು ರಂಗಭೂಮಿ ಒಂದು ನಡೆದು ಬಂದ ಅದರ ಕಥನಗಳನ್ನು ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ಇಬ್ಬರು ಹಿರಿಯ ನಾಟಕಕಾರರು ಮತ್ತು ಸಿನಿಮಾ ರಂಗದಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಇಬ್ಬರು ಕೂಡ ತಮ್ಮ ಲಕ್ಷ್ಮಣ ಮತ್ತು ಲಕ್ಷ್ಮಣ್ ಕುಮಾರ್ ಮಲ್ಲೂರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ತುಳು ರಂಗಭೂಮಿಯ ಒಂದು ಆರಂಭಿಕ ಕಾಲಘಟ್ಟವನ್ನು ಇಬ್ಬರು ಕೂಡ ನೆನಪಿಸಿಕೊಂಡ್ರು. ತಿಂಗಳರಾಯರು, ಮಾಧವ ತಿಂಗಳರಾಯರ ಜನಮರ್ಲ್ ಅನ್ನುವ ನಾಟಕ ಒಂದು ದಾಖಲೆಗಳ ಪ್ರಕಾರ ಅದೇ ಮೊದಲ ನಾಟಕ ಅಂತ, ವಿದ್ಯಾದತ್ತಾದಿ ದಾಖಲೆ ಪ್ರಕಾರ ಇದು ಪ್ರಿಂಟ್ ಆಗಿದೆ. ಇದು ಪ್ರಥಮ ಪ್ರಕಟಿತ ಪುಸ್ತಕ. ಓಕೆ, ಪ್ರಥಮ ಪ್ರಕಟಿತ ನಾಟಕ ಮಾಧವ ತಿಂಗಳರಾಯರದು, ಅದು ಜನಮರ್ಲ್ ಪ್ರಕಟಿತ, ತುಳುವಿನಲ್ಲಿ ಮೊದಲು ಪ್ರಕಟಗೊಂಡಂತ ನಾಟಕ. ಎಸ್ ನಾವು ಅದೇ ಕೆಂಪೂರು ದೊಡ್ಡಣ್ಣ ಶೆಟ್ಟಿ ಅವರನ್ನು ಕೂಡ ನೆನಪು ಮಾಡಿಕೊಂಡ್ರಿ. ಸರ್, ಆ ಕಾಲದಲ್ಲಿ ಕೆಂಪೂರು ದೊಡ್ಡಣ್ಣ ಶೆಟ್ಟಿ ಅವರು ಅವರ ನಾಟಕಗಳು ಸ್ವರೂಪ ಯಾವ ರೀತಿ ಇತ್ತು,
ಹೆಂಗೆಲ್ಲ ಅದನ್ನು ಪ್ರದರ್ಶನಗಳ ವಿಚಾರ ಹೇಗಿತ್ತು, ಜನರ ಪ್ರತಿಕ್ರಿಯೆ ಹೇಗಿತ್ತು? ನೀವು ಹೇಳಿದರೆ ಆ ಕಾಲದಲ್ಲೇ ಕನ್ನಡ ನಾಟಕಗಳ ಪ್ರಭಾವ, ಒಂದು ಕಡೆಯಿಂದ ಮರಾಠಿ, ಉರ್ದು ನಾಟಕಗಳನ್ನು ಕೂಡ ಎಲ್ಲ ಪ್ರದರ್ಶನ ಮಾಡ್ತಾ ಇದ್ರು. ಇಲ್ಲಿ ಟೆಂಟ್ ನಾಟಕಗಳು ಬರ್ತಾ ಇತ್ತು ಅಂತೆಲ್ಲ ನಾಟಕಗಳು ಈಗ ರಂಗವೇದಿಕೆಗೆ ತುಳು ಭಾಷೆದ್ದು ನಾಟಕ ಆಗ್ತದೆ ಅಂತ ಹೇಳಿದ ಮೇಲೆ ಶಾಲೆಯಲ್ಲಿ ಸಹ ಅದು ನಾಟಕ ಪ್ರದರ್ಶನ ಆಗ್ತಿತ್ತು ಮೊದಲು. ಆಗ ಇವರು ಕೆಂಪತೂರು ದೊಡ್ಡಣ್ಣ ಶೆಟ್ಟರು ಶಾಲೆಯ ಮಾಸ್ಟ್ರು. ಆಮೇಲೆ ಅವರಿಗೆ ಪಠ್ಯಾರ್ಲಿಕ್ಕೆ ಅವರಿಗೆ ಪಾರಂಪರ್ಯಗೆ ಬಂತು. ಆದರೂ ಕೂಡ ಇವರಿಗೆ ನಾಟಕದಲ್ಲೇ ಅಭಿನಯಿಸುವ ಹುಚ್ಚು. ಶಾಲೆಯಲ್ಲಿದ್ದರೂ ಸಹ ನಾಟಕದಲ್ಲಿ. ಅದಕ್ಕೆ ಅಧ್ಯಾಪಕ ವೃತ್ತಿ ಬಿಟ್ಟು ಇವರು ನಾಟಕ ತಂಡ ಕಟ್ಟಿದ್ರು. ಅದು ಯಾವ ರೀತಿ ಅಂತ ಹೇಳಿದರೆ, ಅದಕ್ಕೆ ಬೇಕಾಗುವಂಥ ಸಲಕರಣೆ ಅದು ಇದು ಏನಿಲ್ಲ. ಗುತ್ತಿನ ಮನೆ, ಗದ್ದೆ, ಜಾತ್ರೆ ಇಲ್ಲೆಲ್ಲ ಹೋಗುದು, ಅವರಲ್ಲಿರುವ ಪರಿಕರಗಳಲ್ಲಿ ಅವರು ನಾಟಕ ಆಡೋದು. ಅಷ್ಟು ಕಷ್ಟಪಟ್ಟು ಆ ನಾಟಕ ರಂಗ ಅಂದರೆ ಸಂಪನ್ಮೂಲವನ್ನೇ ಬಳಸಿಕೊಂಡು. ಹೌದೌದು. ಈಗ ಶಾಲೆಯಲ್ಲಿ ಹೋಗುದು, ಅಲ್ಲಿದ್ದು ಬೆಂಚು, ಅಲ್ಲಿಯ ಸಲಕರಣೆ ಅದರಲ್ಲಿ ಮಾಡಿ ಇಂತಿಷ್ಟೇ ಕೆಲವು ಜನರಲ್ಲಿ ಕೂಡಿಕೊಂಡು ಅವರು ನಾಟಕ ಮಾಡ್ತಿದ್ರು. ಅದು ಕೂಡ ಒಂದೇ ಇದಲ್ಲ, ಬೇರೆ ಬೇರೆ ಊರಿಗೆ ತಿರುಗಾಟದ ನಾಟಕ ಹಾಗೆ ಮಾಡಿ ಒಂದು ನಾಟಕ ರಂಗಭೂಮಿ, ತುಳು ಭಾಷೆಯ ನಾಟಕ ರಂಗಭೂಮಿಗೆ ಒಂದು ಅಡಿಪಾಯ ಹಾಕಿದ್ರು. ಹಾಗೆ ಅದರಲ್ಲಿ ಪರದೆ, ಬಣ್ಣದ ಪರದೆ, ಅದು ಇದು ಏನಿಲ್ಲ, ಇದ್ದ ವಸ್ತುಗಳು. ಶಾಲೆಯಲ್ಲಿ ಒಂದು ವೇದಿಕೆ ಸಿಕ್ಕಿದ್ರೆ ಅದರಲ್ಲಿ, ಗದ್ದೆಯಲ್ಲಿ ಆದರೆ ಗದ್ದೆ, ಮತ್ತೆ ಗುತ್ತಿನ ಮನೆ ಹೆಚ್ಚಿನ ಇದರಲ್ಲಿ ಅವರು ಅಂಗಳದಲ್ಲಿ ಒಟ್ಟು ಸೇರಿಸಿ, ನಾನು ಇಲ್ಲಿಯ ಊರಲ್ಲಿ ಎಲ್ಲರನ್ನು ಕೇಳಿ ಅವರು ಕೊಟ್ಟ ಯಾವುದಾದ್ರೂ ಊಟ ತಿಂಡಿ ಅದೇ ತಿಳ್ಕೊಂಡು ಆ ನಾಟಕವನ್ನು ಮಾಡ್ತಿದ್ರು ಅವರು. ಒಂದು ನಾಟಕದ ಬೆಳವಣಿಗೆ ಒಂದು ಪ್ರೇರಣೆ ಅವರು. ಅಲ್ಲದೆ ಮತ್ತೆ ಈ ನಾಟಕದಲ್ಲಿ ಸ್ತ್ರೀ ಪಾತ್ರಕ್ಕೆ ಮೊದಲಾಗಿ ಅವರೇ ಸಾಧಾರಣ ಇದು 1950-55 ಕಾಲ. ಆಗ ರಮಾನಂದರ ಚೂರಿಯರ ನಾಟಕ, ಕನ್ನಡ ನಾಟಕ ಆಗ್ತಿತ್ತು. ಈ ಕೆ ಎನ್ ಟೇಲರ್ ರಮಾನಂದರ ಚೂರಿಯರ ನಾಟಕದೊಟ್ಟಿಗಿದ್ರು. ಆಗ ಕೆ ಎನ್ ಟೇಲರು ಇದನ್ನೆಲ್ಲ ಕೆಂಪತೂರು ದೊಡ್ಡಣ್ಣ ಶೆಟ್ಟರು ನಾಟಕ ಮಾಡುವುದನ್ನೆಲ್ಲ ನೋಡಿ ಅವರಿಗೂ ಇದರಲ್ಲಿ ಒಂದು ಅಭಿರುಚಿ ಹುಟ್ಟಿ, ಈ ಥರ ಮಾಡ್ಬೋದು ಅಂದರೆ ಅದಕ್ಕೊಂದು ದಾರಿಯನ್ನು ಅವರು ತೋರಿಸಿದ್ರು. ಬಾಂಬೆ, ಹುಬ್ಬಳ್ಳಿ, ಮೈಸೂರು, ಧಾರವಾಡ ತಿಂಗಳುಗಟ್ಟಲೆ ಆ ಬಾಂಬೆಯಿಂದ ಕೆಂಪತೂರು ದೊಡ್ಡಣ್ಣ ಶೆಟ್ಟರು ಅಂದರೆ ಊರಿನ ಗುತ್ತಿನ ಯಾರೆಲ್ಲ ಅವರೆಲ್ಲರೂ ಅವರಿಗೆ ಪ್ರೋತ್ಸಾಹ ನೀಡ್ತಿದ್ರು. ಒಂದು ತುಳು ಭಾಷೆ, ಯಕ್ಷಗಾನದ ತಿರುಗಾಟ ಆಗ್ತಿತ್ತು, ಬಯಲಾಟ ಎಲ್ಲ ಆ ಗ್ಯಾಸ್ ಲೈಟಲ್ಲಿ, ಚಿಮಿಣಿಯಲ್ಲಿ ಅದನ್ನು ಕನ್ನಡಿ ಹಿಡಿಯೋದು ಬೆಳಕಿಗೆ, ಅದರಿಂದ ಪ್ರಕಾಶ. ಆಗ ವಿದ್ಯುತ್ ದೀಪ ಇರಲಿಲ್ಲ ಅಂತ, ಗ್ಯಾಸ್ ಲೈಟ್. ಅದಕ್ಕೆಲ್ಲ ಬೇರೆ ಬೇರೆ ಕಂಪನಿ ನಾಟಕಗಳು ಬೇರೆ ಬೇರೆ ಟ್ರಿಕ್ಸ್ಗಳನ್ನೆಲ್ಲ ಆಡ್ತಿದ್ರು. ಈ ಬೆಳಕಿನಕ್ಕೆ ಕನ್ನಡಿಟ್ಟು ಕನ್ನಡಿಯಿಂದ ಪ್ರಕಾಶ ರಿಫ್ಲೆಕ್ಟ್ ಮಾಡ್ಬೇಕು ಅಂಥದ್ದೆಲ್ಲ ದೃಶ್ಯದಲ್ಲಿ. ಕಲರ್ ಪೇಪರ್ ಅಂಟಿಸಿ ಅದನ್ನು ಒಂದು ಬಾಕ್ಸ್ ಮಾಡೋದು, ಬಾಕ್ಸಿಗೆ 4 ಬಡಿದಿಯಲ್ಲಿ 4 ಕಲರ್ ಹಾಕೋದು, ಮತ್ತೆ ಅದನ್ನು ಯಾವ ಸ್ಟೇಜ್ಗೆ ಅಭಿಮುಖವಾಗಿ ಯಾವ ಕಲರ್ ಬೇಕು ಅದನ್ನು ತಿರುಗಿಸುದು, ಆ ಪೆಟ್ಟಿಗೆಯನ್ನು ಹೀಗೆ ತಿರುಗಿಸುದು. ಆವಾಗ ಗ್ಯಾಸ್ ಲೈಟ್ ಮಧ್ಯದಲ್ಲಿ ಕಲರ್ ಆವಾಗ ಈ ರೀತಿಯ ಒಂದು ಸಾರಿಗೆ ಸಂಪರ್ಕ ಎಲ್ಲ ಇಲ್ಲ. ನದಿ ದಾಟಿ ದೋಣಿಯಲ್ಲಿ ಆ ಸಲಕರಣೆಯನ್ನೆಲ್ಲ ಇಟ್ಕೊಂಡು ಒಟ್ಟು ನಾಟಕದ ಉತ್ಸಾಹ, ಹುರುಪು, ಆ ರೀತಿಯೆಲ್ಲ ನಾಟಕವನ್ನು ಆಡಿದ ಮೇಲೆ ಆವಾಗ ಆ ಕಾಲದಲ್ಲಿ ಈಗ ನಿಮ್ಮ ನೆನಪುಗಳ ಪ್ರಕಾರ ಜನರ ಒಂದು ಪ್ರತಿಕ್ರಿಯೆ ಉತ್ತಮವಾಗಿತ್ತು. ಅಂದ್ರೆ ಅವರಿಗೆ ಬೇರೆ ಯಾವುದೇ ಒಂದು ಮನೋರಂಜನೆ ಇಲ್ಲ ಆಗ. ಈಗಿನ ಹಾಗಲ್ಲ. ಆವಾಗ ಮನೋರಂಜನೆ ಅಂದ್ರೆ ಅದಕ್ಕೆ ಯಕ್ಷಗಾನವೇ ಬೆಳಿಲಿಕ್ಕೆ ಕಾರಣವೇ ಆ ಒಂದು ಮನೋರಂಜನೆ, ಅದರಲ್ಲಿ ಸಿಗುವಂತ ಮನೋರಂಜನೆ ಆಗ್ಲಿ, ಅದರಲ್ಲಿ ಸಿಗುವಂತಹ ಒಂದು ಕೆಲವು ಪ್ರೇರಣೆಗಳು. ಅದು ಅದೇ ರೀತಿ ಈ ತುಳು ನಾಟಕ ಕೂಡ ಆ ಒಂದು ಜನರಲ್ಲಿ ಒಂದು ಅಭಿರುಚಿ ಅಥವಾ ಮನೋರಂಜನೆ, ಸಾಮಾಜಿಕ ಕಥನ. ಈಗ ಏನವರು ಕೃಷಿಕರು ನಮ್ಮ ಗದ್ದೆಯಲ್ಲಿ ಕೆಲಸ ಮಾಡುವಾಗ ಅವರ ಪಾರ್ದನಗಳ ಮೂಲಕ ಅಥವಾ ಹಾಡುಗಳ ಮೂಲಕ ಅವರು ಮನೋರಂಜನೆ ತಗೊಳ್ತಿದ್ರು, ಅದೇ ಸಂಜೆ ಆಗುವಾಗ ಇಂತಹ ನಾಟಕಗಳು ಬಂದ ಕೂಡಲೇ ಅದು ಆಗೋದು ವರ್ಷದಲ್ಲಿ 1-2 ನಾಟಕಗಳು. ಅದು ನೋಡಿದ್ರೆ ಅವರಿಗೆ ಅಂದ್ರೆ ಮತ್ತೆ ಆ ಒಂದು ನಾಟಕದಲ್ಲಿ ಎಷ್ಟು ಪದ್ಯಗಳು ಬರ್ತದೆ ಅದನ್ನು ಹಿಂದೆ ಎಲ್ಲ ಈ ನಾಟಕಗಳಿಗೆ ಪದ್ಯಾವಳಿ ಮುದ್ರಣ ಮಾಡಿ ಅದನ್ನು ಜನರಿಗೆ ಹಂಚಿ ಆ ಮೂಲಕ ಸ್ವಲ್ಪ ಅದರಲ್ಲಿ ವೆಚ್ಚ ಏನು ನಾಟಕಕ್ಕೆ ಬೇಕಾದ ವೆಚ್ಚಗಳನ್ನು ಕೂಡ ಅದರಲ್ಲಿ ಅವರು ಸಂಪಾದನೆ ಮಾಡ್ತಾ ಇದ್ರು. ಈ ಒಂದು ಪುಸ್ತಕ ತಕೊಂಡ್ರೆ ಆ ಪುಸ್ತಕ ಇಟ್ಟುಕೊಂಡು ಪ್ರತಿಯಲ್ಲಿ ಈಗ ಆಗೆಲ್ಲ ಬಿಡಿ ಇವರು ಅವರು ಆ ಬಿಡಿಯ ಇದರಲ್ಲಿ ಇಟ್ಟುಕೊಂಡು ಅದನ್ನು ಹಾಡುವಂತ ಇದಿತ್ತು ಪರಿಪಾಠ. ಈಗ ಅದು ಜನರಿಗೆ ಅಂದ್ರೆ ಮತ್ತೆ ಇನ್ನು ನಾಟಕ ಯಾವಾಗ ಅನ್ನುವಂತ ಒಂದು ಈ ಹಳ್ಳಿಗಳಲ್ಲಿ ಆ ಆಸಕ್ತಿ ಹೆಚ್ಚಿತು. ಕೆಂಪತೂರ ನಾಟಕ
ದೇವರೇ ಗತಿ ಅಂತ ಅವ್ರದ್ದು ನಾಟಕ ಸುರಿದ್ದು, ಆಮೇಲೆ ಮುತ್ತುನ ಮದ್ಮೆ, ಆಮೇಲೆ ಮಾಮಿಗಾವಂದಿ ಮರ್ಮಲ್. ಈಗ ಇಂಥ ನಾಟಕಗಳು ಹಳ್ಳಿಯವರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿತ್ತು, ಮನೋರಂಜನೆ ನೀಡಿತ್ತು. ಮತ್ತೊಂದು ಅವರ ತಂಡದಲ್ಲಿ ಮತ್ತೆ ಅವರ ನಾಟಕಗಳಲ್ಲಿ ಒಬ್ಬ ಕಲಾವಿದ ಇಲ್ಲದಿದ್ರು ಏನು ಅವರು ಟೆನ್ಷನ್ ಮಾಡ್ತಿರ್ಲಿಲ್ಲ. ಆ ಪಾತ್ರವನ್ನು ಅದನ್ನು ನಿಭಾಯಿಸಿ ನಾಟಕ ಕೊಂಡೋಗ್ತಿದ್ರು. ಕೆಲವು ಕಡೆ ಸಮಸ್ಯೆಗಳಾಗ್ತದೆ ನಾಟಕ ತಂಡದಲ್ಲಿ, ಕಲಾವಿದರು ಬರುವುದಿಲ್ಲ, ಕಲಾವಿದರಿಗೆ ಅನಾರೋಗ್ಯ ಇರ್ತದೆ. ಅಂತ ಸಂದರ್ಭದಲ್ಲಿ ಅವರ ನಾಟಕ ನೋಡಿದವರಿಗೆ ಆ ಪಾತ್ರಗಳದ ನೆನಪಿರ್ತದೆ. ಅದಕ್ಕೆ ಆ ನಾಟಕವನ್ನು ಅವರು ಅದಕ್ಕೆ ಬೇಕಾಗುವ ಹಾಗೆ ಅದಕ್ಕೆ ಪ್ರದರ್ಶನ ನೀಡ್ತಿದ್ರು. ಈಗ ಮಾಮಿಗೆ ಒಂದು ಇರ್ಲಿಲ್ಲ ಅಂತ ಹೇಳುವಾಗ ಮಾಮಿ ಇದ್ದಾಗೆ ಅವರೇ ಕೆಲವು ಪಾತ್ರಗಳನ್ನು ಮಾಡ್ತಿದ್ರು. ಒಂದೇ ಮಗ, ಒಮ್ಮೆ ತಂದೆ ಅಂತ ಕಷ್ಟಪಟ್ಟು ಅವರು ತುಳು ನಾಟಕ ರಂಗಭೂಮಿಯನ್ನು ಬೆಳೆಸಿದ್ರು. ಅವರು ಕಾಲದಾಗೆ ತತ್ಕ್ಷಣಕ್ಕೆ ಇನ್ನೊಬ್ಬ ಆವಾಗದ್ದು ಏಕಪಾತ್ರ ಅಭಿನಯ ಮಾಡ್ಲೇಬೇಕಾಗ್ತದೆ. ಏಕಪಾತ್ರ ಅಭಿನಯ ಅದನ್ನು ಜನರಿಗೆ ಆ ಏನು ಅವರು ಬರ್ದಿದ್ದಾರೆ ಆ ನಾಟಕದ ಕತೆ ಜನರಿಗೆ ಮುಟ್ಟಬೇಕು. ನಾಟಕದಲ್ಲಿ ಆಮೇಲೆ ಕೆ.ಎನ್. ಟೇಲರ್ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಒಂದು ಹವ್ಯಾಸಿ ತಂಡ, ವೃತ್ತಿಪರ ತಂಡವನ್ನು ಆಗಿ ಮಾಡಿದ್ದು ಕೆ.ಎನ್. ಟೇಲರ್. ಈ ಕೆಂಪೂರು ದೊಡ್ಡಣ್ಣ ಶೆಟ್ಟರು ಕೆ.ಎನ್. ಟೇಲರ್ಗೆ ಹೇಳ್ತಿದ್ರು, ಎನ್ನ ಗಂಜಿ ಚಟ್ನಿದ ಒಣಸದ ಈರ್ನ ಕೋರಿ ಮೀನು ಒಣಸದ ಅಂದ್ರೆ ಅದಕ್ಕೂ ಕೂಡ ಒಂದು ಮುಖ್ಯ ಕಾರಣ ಚೂರಿಯರು ಅಂತ ಹೇಳ್ಬಹುದು. ಯಾಕಂದ್ರೆ ರಮಾನಂದ ಚೂರಿಯರು ಆ ಒಂದು ಅವರು ಮರಾಠಿ ನಾಟಕಗಳನ್ನೆಲ್ಲ ನೋಡ್ತಾ ಇದ್ರು, ಅಲ್ಲಿ ನೋಡಿ ಅಲ್ಲಿ ಕಲಿತು ಬಂದು ಇಲ್ಲಿ ಅವರು ಕನ್ನಡ ನಾಟಕಗಳನ್ನ ಮಾಡ್ತಾ ಇದ್ರು. ಕನ್ನಡ ನಾಟಕ ಅಂದ್ರೆ ಅವ್ರದ್ದು ನಾಟಕದ ರಿಹರ್ಸಲ್ ಅಂದ್ರೆ ಅಷ್ಟು ತಿಂಗಳುಗಟ್ಟಲೆ, 1 ತಿಂಗಳು 2 ತಿಂಗಳು ಅದು ಪಕ್ಕ ಆಗೋ ತನಕ ಅವ್ರ ನಾಟಕಕ್ಕೆ ಡೇಟ್ ಫಿಕ್ಸ್ ಮಾಡೋದಿಲ್ಲ. ಅಷ್ಟು ನೀಟ್ ಆಗ್ಬೇಕು, ಅವರಿಗೆ ಸಮಾಧಾನ ಆದ ನಂತರ ಅವರು ಇದು ಮಾಡಿ. ಆವಾಗ ಅದನ್ನು ನೋಡಿದಂತ ಈ ಕೆ.ಎನ್. ಟೇಲರ್ ಅವರು ಕೂಡ ಅದನ್ನೇ ತನ್ನ ನಾಟಕದಲ್ಲಿ ಕೂಡ ಅಳವಡಿಸಿಕೊಂಡು ನಮ್ಮ ಕಲಾವಿದರು ಕೂಡ ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಅವರದ್ದು ತರಬೇತಿ ಇದೆ, ಯಾವುದು ಒಂದು ಆಕ್ಷನ್ ಕೂಡ ಇದು ಇಷ್ಟೇ ಕೈ ಬರಬೇಕು, ಇಷ್ಟು ಕಾಲು ಎತ್ತಬೇಕು, ಇದೆಲ್ಲ ಇದೆ ನಾಟಕದಲ್ಲಿ. ಸ್ವತಂತ್ರ ರಂಗಭೂಮಿಯ ಭಾಷೆ ಈಗ ಅದೇ ಇವರು ಹೇಳಿದಾಗ ಕೆಂಪೂರು ದೊಡ್ಡಣ್ಣ ಶೆಟ್ಟರ್ ನಾಟಕಕ್ಕೂ ಕೆ.ಎನ್. ಟೇಲರ್ ನಾಟಕಕ್ಕೂ ವ್ಯತ್ಯಾಸವನ್ನು ಗೊತ್ತಾಯ್ತು. ಕೆಂಪೂರು ದೊಡ್ಡಣ್ಣ ಶೆಟ್ಟರ್ ನಾಟಕದಲ್ಲಿ ಒಟ್ಟು ಪ್ರದರ್ಶನ ಚೌಕಟ್ಟು ಅಂತ ಇಲ್ಲ, ಚೌಕಟ್ಟು ಅಂತ ಇಲ್ಲ. ಅವರು ಏನು ಅವರಿಗೆ ಜನರಿಗೆ ಕೊಡಬೇಕು ಅಂತ ಇದೆಯೋ ಅದನ್ನು ಅವರು ಯಾವುದೇ ರೀತಿಯಲ್ಲಿ ಅವರಿಗೆ ಮುಟ್ಟಿಸ್ತಾರೆ. ಅದಕ್ಕೆ ಯಾವುದೇ ಚೌಕಟ್ಟಿಲ್ಲ. ಸಪೋಸ್ ಅಲ್ಲಿ ಯಾರಾದ್ರೂ ಒಬ್ಬ ಆರ್ಟಿಸ್ಟ್ ಬರದಿದ್ರೆ ಇವರಿಗೆ ಹೇಳಿದ ಹಾಗೆ ಆ ಪಾತ್ರವನ್ನು ಅವರು ನಿಭಾಯಿಸ್ತಾರೆ, ಅಥವಾ ಬೇರೆ ಯಾರಲ್ಲೋ ಮಾಡಿಸ್ತಾರೆ. ಇಲ್ಲದೆ ಯಾವುದೇ ಪಾತ್ರ ಯಾವುದೇ ಬರದಿದ್ರು ಕೂಡ ಆ ಪಾತ್ರವನ್ನು ಅವರೇ ನಿಭಾಯಿಸಿ ಹೀಗೆ ಒಂದು ಪಾತ್ರ ಇದೆ ಅಂತ ಕೂಡ ಅದನ್ನು ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಅವರು ನಾಟಕ ಮಾಡ್ತಾರೆ. ಅದಕ್ಕೆ ಒಂದು ನಿರ್ದಿಷ್ಟವಾದ ಚೌಕಟ್ಟು ನಂತರದ ಕಾಲಕ್ಕೆ ಅದು ಬಂದಾಗ, ನೀವು ಕೆ.ಎನ್. ಟೇಲರ್ ಅವರ ಕಾಲಕ್ಕೆ ಬಂದಾಗ ಅದಕ್ಕೆ ಅದನ್ನೊಂದು ಎಕ್ಸಾಕ್ಟ್ಲಿ ಒಂದು ಫಾರ್ಮ್ ಒಳಗಡೆ ತಂದು ನಿಲ್ಲಿಸಿದ್ರು ಅವರು. ಹೌದೌದು. ಯಾಕಂದ್ರೆ ಕೆಂಪೂರು ದೊಡ್ಡಣ್ಣ ಶೆಟ್ಟರು ನಾನು ಹೇಳಿದೆ, ಅವರಿಗೆ ಸಿಕ್ಕಿದ ಪರಿಕಾರ ಸೀರೆಯಲ್ಲಿ ಪರದೆಗಳಿಲ್ಲ, ಸೀರೆ ಆದರೆ ಸೀರೆ, ಯಾವುದು ಬಟ್ಟೆ ಯಾವುದು ಇದರಲ್ಲಿ ಅದು. ಇವರು ಹಾಗೆಲ್ಲ ಒಂದು ಅಪ್ ಟು ಡೇಟ್ ಒಂದು ತಂಡ. ಮತ್ತೆ ಕೆ.ಎನ್. ಟೇಲರ್ ನಾಟಕ ಬಂದ ಮೇಲೆ ತುಳು ನಾಟಕಕ್ಕೆ ಒಂದು ಒಳ್ಳೆ ಭವಿಷ್ಯ ಬಂತು. ಮೈಸೂರು, ಬ್ಯಾಂಗ್ಳೂರು, ಬಾಂಬೆ, ಮದ್ರಾಸು ಜನರ ಪ್ರೇಕ್ಷಕರ ಅಭಿರುಚಿಗೆ ಅವರದ್ದು ಪ್ರೋತ್ಸಾಹ. ಪರವೂರಿನವರು, ಹೊರನಾಡಿನ ತುಳುವರು, ತುಳು ಭಾಷೆಗೆ ಬಹಳ. ಆದ್ದರಿಂದ ಇವರಿಬ್ಬರನ್ನು ನಾವು ಈ ವಿಶ್ವ ತುಳು ರಂಗಭೂಮಿಯ ಸಮಯದಲ್ಲಿ ಇವರನ್ನು ಕೆಂಪೂರು ದೊಡ್ಡಣ್ಣ ಶೆಟ್ಟರನ್ನು ತುಳು ನಾಟಕ ಬ್ರಹ್ಮ, ಕೆ.ಎನ್. ಟೇಲರ್ ಅನ್ನು ತುಳು ನಾಟಕ ಭೀಷ್ಮ ಅಂತ ಹೇಳ್ಬೋದು. ಯಾಕಂದ್ರೆ ಅವರಿಬ್ಬರು ಅವರು ಜೊತೆಯಾಗಿ ಸಾಗಿಸಿದಂತ ಇದು ತುಳು ನಾಟಕ ರಂಗಭೂಮಿ ಅಂತ ಹೇಳ್ಬೋದು. ಆಮೇಲೆ ಇವರು ಹೇಳಿದಾಗೆ ಅವರನ್ನು ಅನುಸರಿಸಿ ದೊಡ್ಡ ದೊಡ್ಡ ಲೇಖಕರು, ಮೊಯ್ದೀನ್ ಹಬ್ಬ, ಸಂಜೀವ ದಂಡಕೇರಿ, ಯು ಮಚೇಂದ್ರನಾಥ್, ಉಳ್ಳಾಲ ಉಳ್ಳಾಲ ಅದೇ ಯು ಮಚೇಂದ್ರನಾಥ್, ಉಳ್ಳಾಲ ಮಚೇಂದ್ರನಾಥ್ ಪಾಂಡೇಶ್ವರ, ದೊಡ್ಡ ದೊಡ್ಡ ಕಲಾವಿದರು, ಸೀತಾರಾಮ್ ಕುಲಾಲ್, ರಾಮಕಿರೋಡಿಯನ್, ಧೂಮಪ್ಪ ಮಾಸ್ಟರ್, ಒಳ್ಳೊಳ್ಳೆ ಕಲಾವಿದರು. ಎಲ್ಲ ನಾಟಕ ರಚನೆಕಾರರು ಎಲ್ಲ ಒಂದು ಅದರಲ್ಲಿ ಹೊಸ ಹೊಸ ಒಂದು ಆಯಾಮವನ್ನು ಹುಡುಕ್ತಾ ಹೋದ್ರು. ಮತ್ತೆ ಈಗ ನೀವು ಇಷ್ಟೆಲ್ಲ ನಾಟಕ ಕಲಾವಿದರನ್ನು ಹೇಳುವಾಗ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ತುಳು ರಂಗಭೂಮಿಯಲ್ಲಿ ಯಾವ ಕಾಲದಲ್ಲಿ? ಆವಾಗ ನಿಜವಾಗಿ ಒಂದು ನಾಟಕ ರಂಗಭೂಮಿಗೆ ಸ್ತ್ರೀ ಪಾತ್ರ ಮಾಡುವವನಿಗೆ ಪ್ರಾಮುಖ್ಯತೆ ಕೊಡಬೇಕು. ಆ ಪಾತ್ರಕ್ಕೆ ಫುಲ್ಫಿಲ್ ಆಗುವವರು ಯಾರು ಇಲ್ಲ. ಅದಕ್ಕಾಗಿ ಮೊದಲಿನ ನಾಟಕದಲ್ಲಿ ಹೆಚ್ಚಿನವರು ಪುರುಷರು ಸ್ತ್ರೀ ಪಾತ್ರ ಮಾಡ್ತಾರೆ. ಆದ್ರೆ ನನಗೆ ಗೊತ್ತಿದ್ದ ಮಟ್ಟಿಗೆ
ಕೆಂಪೂರು ದೊಡ್ಡಣ್ಣ ಶೆಟ್ಟಿಯವರ ಟ್ರೂಪಲ್ಲಿ ಕೂಡ ಮಹಿಳೆಯರು ಪಾತ್ರ ಮಾಡಿದ್ದಾರೆ. ಯಾಕಂದ್ರೆ ಇವತ್ತಿಗೂ ಅವರ ಒಂದು ನಾಟಕದಲ್ಲಿ ಪಾತ್ರ ಮಾಡಿದ ಮಹಿಳೆ ಈಗಲೂ ಪಾತ್ರ ಮಾಡ್ತಾ ಇದ್ದಾರೆ, ಈಗಲೂ ಇದ್ದಾರೆ. ಯಾಕೆ ಹೇಳಿದ್ರೆ ಇಮ್ನಿ ಫರ್ನಾಂಡಿಸ್ ಅಂತ ಒಬ್ರು ಲೇಡಿ ಈಗಲೂ ತುಳು ಕನ್ನಡ ನಾಟಕಗಳಲ್ಲಿ ಮಾಡ್ತಾರೆ, ಸಿನಿಮಾದಲ್ಲಿ ಮಾಡ್ತಾರೆ. ಅವರು ಕೆಂಪೂರು ದೊಡ್ಡಣ್ಣ ಶೆಟ್ಟಿ ಅವರ ನಾಟಕ ಕಂಪನಿಯಲ್ಲಿ ಪಾತ್ರ ಮಾಡಿದವರು. ಅವರಿಗೆ ಹೆಚ್ಚಾಗಿ ಕೆಂಪೂರವರೇ ಒಬ್ಬರು ಹೌದಲ್ಲ, ಯಾಕೆಂದ್ರೆ ನೋಡಿ ಅವರು ತಿರುಗಾಟ ಮಾಡ್ಬೇಕಾದ್ರೆ ಆ ಪಾತ್ರಗಳಿಗೆ ಸರಿಯಾದ ಪಾತ್ರಧಾರಿ ಮಹಿಳೆಯರು ಬೇಕಿತ್ತು. ಯಾಕಂದ್ರೆ ನಮ್ಗೆ ಟಿಕೆಟ್ ಒಂದು ತುಳು ಭಾಷೆ ಒಂದು ಭದ್ರ ನಿಲ್ಬೇಕಾದ್ರೆ ಅದೇ ಅನುಪಮ, ಯಶೋಧರ ಇವರೆಲ್ಲ ಬೇಬಿ ಲಕ್ಷ್ಮಿ ತುಂಬಾ ಕೆಲವು ಮಹಿಳೆಯರನ್ನು ಇವರು ತಂದಿದ್ರು. ಆದ್ರೂ ಸಹ ಆವಾಗ ಸಮಾಜದಲ್ಲಿ ಸ್ವಲ್ಪ ಅದಕ್ಕೆ ತೊಡಕುಂಟಾಗಿತ್ತು ರಂಗ ನಾಟಕಕ್ಕೆ ಮಹಿಳೆಯರನ್ನು ಇದು ಮಾಡೋದಕ್ಕೆ. ಅದನ್ನೆಲ್ಲ ಎದುರಿಸಿ ಕೆಂಪೂರು ದೊಡ್ಡಣ್ಣ ಶೆಟ್ಟರು ಮಾಡಿದ್ರು. ಆಮೇಲೆ ಅದನ್ನು ಕೆ ಎನ್ ಟೇಲರ್ ಮಾಡಿದ್ರು ಅವರ ನಾಟಕದಲ್ಲಿ. ನಮ್ಮ ಜಯಮಾಲ ಅವರು ಕೂಡ ಪಾತ್ರ ಮಾಡಿದ್ದಾರೆ. ಆದ್ರೆ ಆಗ ಬೇರೆ ಬೇರೆ ತಂಡಗಳಾಗುವಾಗ ಮಹಿಳೆಯರ ಕೊರತೆ ಇದ್ದಾಗ RK ಮಂಗಳೂರು, ಗಣೇಶ್ ಕುಮಾರ್, ಗಂಗಾಧರ್ ಶೆಟ್ಟಿ ಇವರೆಲ್ಲ, ಹಿಂದೂ ಶೇಖರ್, ಅನಿಲ್ ಕುಮಾರ್ ತುಂಬಾ ಅದು 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 ನಾಟಕಕ್ಕೆ ಮುಖ್ಯ ಪಾತ್ರಧಾರಿಗಳು. ನಿಜವಾಗಿ ಅಂತ ಕಲಾವಿದರು ಸಿಗ್ತಿರ್ಲಿಲ್ಲ. ಅವರನ್ನೆಲ್ಲ ನೆನೆಸ್ಬೇಕೀಗ. ಅವರೆಲ್ಲ ತುಳು ರಂಗಭೂಮಿಗೆ ಒಂದು ಅಡಿಪಾಯ ಹಾಕ್ಲಿಕ್ಕೆ ಅವರು ಈಗ ಸ್ವಲ್ಪ ಈಗಲೂ ಇದ್ದಾರೆ, ಆದ್ರೆ ಸ್ವಲ್ಪ ಅಸೌಖ್ಯದಲ್ಲಿದ್ದಾರೆ. ಅವರಲ್ಲಿ ಕೆಲವು ಮೊನ್ನೆ ನಾನು ಅವ್ರ ಮನೆಗೆ ಹೋಗಿದ್ದೆ, ಹೋಗಿ ಅವರ ಹತ್ರ ಕೆಲವು ಅನುಭವಗಳನ್ನು ನಾನು ಕೇಳ್ಪಟ್ಟೆ. ಅವರು ಈ ನಾಟಕದಲ್ಲಿ ಅವರು ಮಂಗಳೂರಿನ ಕಲ್ಪನಾ ಅಂತ ಹೇಳ್ತಾ ಇದ್ರು. ದೊಡ್ಡ ಶ್ರೇಷ್ಠ ನಟಿ. ವೀಕ್ಷಕರು, ನಾವೊಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಮಾತುಕತೆ ಮುಂದುವರಿಯುತ್ತೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ವಿಶ್ವ ರಂಗಭೂಮಿ ದಿನಾಚರಣೆ ಸಂದರ್ಭದಲ್ಲಿ ನಾವು ತುಳು ರಂಗಭೂಮಿ ಬೆಳೆದು ಬಂದ ಬಗ್ಗೆ ಮಾತಾಡ್ತಾ ಇದ್ದೇವೆ. ತಮ್ಮ ಲಕ್ಷ್ಮಣ್ ಅವರು ಮತ್ತು ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾವು ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ತುಳು ನಾಟಕ ರಂಗಭೂಮಿಗೆ ಮಹಿಳೆ ಅಥವಾ ಮಹಿಳಾ ಪಾತ್ರಧಾರಿಗಳು ಪದಾರ್ಪಣೆ ಮಾಡಿದ ವಿಚಾರವನ್ನು ಕೂಡ ನೆನಪು ಮಾಡಿಕೊಂಡ್ರು. ಕೆಂಪೂರು ದೊಡ್ಡಣ್ಣ ಶೆಟ್ಟರ ನಾಟಕದಲ್ಲಿ ಮೊದಲ ಬಾರಿಗೆ ಮಹಿಳಾ ಪಾತ್ರಧಾರಿಯಾಗಿ ಮಹಿಳೆಯರೇ ಬಂದದ್ದು. ಆನಂತರ ಏನು ಮುಂದುವರಿದ ಸಂದರ್ಭದಲ್ಲಿ ಅನೇಕ ಮಂದಿ ಕಲಾವಿದರು ಮಹಿಳಾ ಪಾತ್ರಗಳನ್ನು ಮಾಡ್ತಾ ಇದ್ದದ್ದು, ಪುರುಷ ಕಲಾವಿದರು. ಅದು ಗಂಗಾಧರ್ ಶೆಟ್ಟಿ ಇರ್ಬೋದು ಅಥವಾ RK ಮಂಗಳೂರು ಇರ್ಬೋದು, ಗಣೇಶ್ ಕುಮಾರ್. ಸೊ ಹೀಗಾಗಿ ಜಯಮಾಲ ಅವರು KN ಟೇಲರ್ ಅವರ ನಾಟಕಗಳ ಮೂಲಕ ಒಂದು ತುಳು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡ ವಿಚಾರನ್ನೆಲ್ಲ ನೆನಪು ಮಾಡಿಕೊಂಡ್ರು. ನಾನು ಈ ಒಂದು ಸಂವಾದವನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಹೊಸ ಕಾಲದ ನಾಟಕಗಳು ತುಳುವಿನಲ್ಲಿ ಬಂದ ಸಂದರ್ಭಗಳು ಅಥವಾ ಪ್ರಯೋಗ ರಂಗಭೂಮಿ ಅಂತ ನಾವೇನು ಹೇಳ್ತೇವೆ ಅಥವಾ ಹವ್ಯಾಸಿ ರಂಗಭೂಮಿ, ಈ ಎಲ್ಲ ವಿಚಾರವನ್ನು ನಾನು ಮಾತಾಡಬೇಕು. ಈ ನಡುವೆ ಸರ್, ನಾನು ಅದು ಮಲ್ಲೂರು ಸರ್ಗೆ ಕೇಳುವಂಥದ್ದು, ನೀವು ನೋಡಿದ ನಿಮ್ಮ ನೆನಪಿನ ಪ್ರಕಾರ ಮೊದಲ ತುಳು ನಾಟಕ ಯಾವಾಗ ಮತ್ತು ಆ ಸನ್ನಿವೇಶ ಯಾವ ರೀತಿ ಇತ್ತು? ನಮ್ಮ ಹುಟ್ಟೂರು ಮಲ್ಲೂರು. ಅಲ್ಲಿ ಯಾವುದೇ ಮನೋರಂಜನೆ ಇರಲಿಲ್ಲ. ನಾನು 6ನೇ ಕ್ಲಾಸ್ನಲ್ಲಿರುವಾಗ ಅಲ್ಲಿ ನಮ್ಮ ಹೆಡ್ ಮಾಸ್ಟ್ರು ಉಗ್ಗಪ್ಪರಾಯಿಗಳು ನನಗೆ ಅಲ್ಲಿಯ ಶಾಲಾ ವಾರ್ಷಿಕೋತ್ಸವದ ನಾಟಕದಲ್ಲಿ ಒಂದು ಪಾತ್ರ ಕೊಟ್ಟರು. ಅದನ್ನು ಏನೋ ನಿಭಾಯಿಸಿದೆ. ಅದರ 7ನೇ ಕ್ಲಾಸಿಗೆ ಬರುವಾಗ ಅಲ್ಲೂ ಒಂದು ಪಾತ್ರ ಕೊಟ್ಟು ಅದನ್ನು ನಿಭಾಯಿಸಿದೆ. ಅಲ್ಲಿಂದ ನಂತರ ನಾನು ಆ ಶಾಲೆಯ ಹಳೆ ವಿದ್ಯಾರ್ಥಿ. ಈ ಹಳೆ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಲ್ಲಿಯ ವಾರ್ಷಿಕೋತ್ಸವದ ಮರು ದಿವಸ ಅಥವಾ ವಾರ್ಷಿಕೋತ್ಸವ ದಿವಸವೇ ಒಂದು ದೊಡ್ಡ ಮಟ್ಟದ ನಾಟಕವನ್ನು ತಗೊಳ್ತಾರೆ. ಅದರಲ್ಲಿ ಒಂದು ಬಾಲ ನಟನ ಪಾತ್ರ ಬೇಕಿತ್ತು. ಅದಕ್ಕೆ ರಾಘು ಅಂತ ಹೇಳಿ ಸ್ವಲ್ಪ ಚೂಟಿ ಹುಡುಗ, ಅವರ ತುಂಟ. ಅದಕ್ಕೆ ನನ್ನನ್ನು ಆಯ್ಕೆ ಮಾಡಿ ನೀನೇ ಬರಬೇಕು ಅಂತ ಹೇಳಿದ್ರು. ನನಗೆ ಆ ಪಾತ್ರ ಕೊಟ್ಟರು. ಅದು ನಾನು ಮೊದಲು ನೋಡಿದ ಮತ್ತು ನಾನು ಪಾತ್ರ ಮಾಡಿದಂತಹ ನಾಟಕ ಸೋಂಪನ್ನೆ ಅಂತ, ದಲ್ಲಾಳಿ ಸೋಂಪನ್ನೆ ಅಂತ ಹೇಳಿ, ದಲ್ಲಾಳಿ ಸೋಂಪನ್ನೆ. ಆ ನಂತರ ನಮ್ಮ ಊರಲ್ಲೇ ಒಂದು ಸಂಘ ಕಟ್ಟಿಕೊಂಡು ನಾವು ಒಂದು ನಾಟಕ ಮಾಡಿದೆವು. ನಮ್ಮ ರಾಮ್ ಕಿರೋಡಿಯನ್ರವರು ಬರೆದಂತ ಕಾಂಪರಣ ಕಟಿಪಿಟಿ ಅನ್ನುವಂತಹ ಒಂದು ನಾಟಕ. ಕಾಂಪರಣ ಕಟಿಪಿಟಿ ನಮ್ಮ ಎಲ್ಲ ತುಳುವಿನ ನಾಟಕಗಳ ಹೆಸರುಗಳು, ಅವನ್ನು ನಾವು ದಿನನಿತ್ಯದಲ್ಲಿ ಬಳಸುವಂತ ಪದಗಳು. ಕೌನ್ಸಿಲರ್ ಕೊಗ್ಗಂಡಿ, ಕೌನ್ಸಿಲರ್ ಕೊಗ್ಗಂಡಿ ಇದೆಲ್ಲ ಆವಾಗದ್ದು ನಾಟಕದ ಹೆಸರು ಅಷ್ಟು ಒಳ್ಳೆಯ.
ಅಲ್ಲಿ ಈ ನಾಟಕದಲ್ಲಿ ಪಾತ್ರ ನಿರ್ವಹಿಸುವುದನ್ನು ಕಂಡು ಬೇರೆ ಬೇರೆ ಕಡೆಗಳಲ್ಲಿ ನಾಟಕಕ್ಕೆಲ್ಲ ನನ್ನ ಕರೆದ್ರು. ಮತ್ತೆ ಮಚ್ಚಂದ್ರನಾಥ್ ಪಾಂಡೇಶ್ವರ್ ನನ್ನನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ರು. ಅವರ ಪ್ರತಿ ನಾಟಕದಲ್ಲಿ ಒಂದು ನನಗೆ ಪಾತ್ರವನ್ನು ಇಡ್ತಾ ಇದ್ರು. ನಾವು ಸಾಧಾರಣ 66-68ರಲ್ಲಿ ಏನೋ ಒಂದು ಪುರಭವನದಲ್ಲಿ ಒಂದು ಪ್ರಥಮ ನಾಟಕ ನಮ್ದು ಸರಂಗ ಅನ್ನುವಂಥ ನಾಟಕದಲ್ಲಿ ನಂಗ ನಾರಾಯಣಿ ಅಂತ ಒಂದು ನನಗೆ ಪಾತ್ರ ಕೊಟ್ಟರು. ಇದು ನಾವು ಅಂದ್ರೆ ಮಂಗಳೂರಿನಲ್ಲಿ ಪ್ರಥಮ ನನ್ನ ನಾಟಕ ಅದು ಸರಂಗ್. ಇದು ತಮ್ಮ ಲಕ್ಷ್ಮಣ್ ಸರ್, ನೀವು ನೋಡಿದ ಮೊದಲ ನಾಟಕ? ನಾವಂದ್ರೆ ಗಣಪತಿ ಸ್ಕೂಲ್ನ ವಿದ್ಯಾರ್ಥಿ. ಆವಾಗ ಗೋಪಿನಾಥ್ ಗುಲ್ವಾಡಿ, ಸೀತಾರಾಮ್ ಕುಲಾಲ್, ರಾಧಾಕೃಷ್ಣರಾವ್, ದೊಡ್ಡ ದೊಡ್ಡ ಅನಂತರಾಮ್ ರಾವ್, ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾಟಕಗಳು. ಅಲ್ಲಿ ಅದೊಂದು ನಾಟಕದ ಕೇಂದ್ರ. ಎಲ್ಲೂರು ಉಮೇಶ್ ರಾವ್ ಅವರದೆಲ್ಲ ಕನ್ನಡ ನಾಟಕಗಳನ್ನು ನೋಡಿದ್ದೇನೆ. ಅಲ್ಲದೆ ಕನ್ನಡ ನಾಟಕದಲ್ಲಿ ಪಾತ್ರ ವಹಿಸಿದ್ದೇನೆ. ತುಳು ನಾಟಕಗಳನ್ನು ಸಹ ಈಗ ಬೇಡ್ರ ಕಣ್ಣಪ್ಪ ಇಲ್ಲಿ ಕನ್ನಡ ನಾಟಕ ಕದ್ರಿಯಲ್ಲಿ ಆಗುವಾಗ ಬೇರೆ ಬೇರೆ ಆ ಪೌರಾಣಿಕ ಎಚ್ಚಮ ನಾಯಕ, ಟಿಪ್ಪು ಸುಲ್ತಾನ ಇದನ್ನೆಲ್ಲ ನೋಡಿದೆ. ತುಳು ನಾಟಕ ಅಂತ ಹೇಳಿದ್ರೆ ಕೆಂಪೂರು ದೊಡ್ಡಣ್ಣ ಶೆಟ್ಟರ್ ನಾಟಕ ನೋಡಿದ್ದು ನಾನು. ಮಾಮಿಗಾವಂದಿ ಮರ್ಮಲ್, ಅದು ನನ್ನ ಮುಲ್ಕಿಯಲ್ಲಿ ಒಂದೊಂದು ಶಾಲೆ, ಕಾರ್ನಾಡು ಶಾಲೆ. ಅಲ್ಲಿಯೇ ಶಾಲೆಗೆ ಹೋದ್ರು, ಹೆಡ್ ಮಾಸ್ಟರ್ ಹತ್ರ ಕೇಳಿದ್ರು, ನಾವು ಇಲ್ಲಿ ಒಂದು ನಾಟಕ ಆಡ್ತೇವೆ, ಬೆಂಚ್ ಎಲ್ಲ ತಂದ್ರು. ಇದನ್ನೆಲ್ಲ ನೋಡಿದೆನು ನಾನು. ಮತ್ತೆ ಅದೇ ಕೆ ಎನ್ ಟೇಲರ್ ಅವರ ನಾಟಕ. ಆಮೇಲೆ ಬೇರೆ ಬೇರೆ ನಾಟಕ ತಂಡದಲ್ಲಿ ನಾಟಕ ಬೇರೆ. ಆದರೆ ಮೈದಿನಬ್ಬರ ಮುತ್ತು ದಸರಾ ಅಂತ ಒಂದು ನಾಟಕ ಇತ್ತು. ಮೈದಿನಬ್ಬ ಅದು ಬಹಳ ಫೇಮಸ್ ನಾಟಕ. ಅದಕ್ಕೆ ಆವಾಗ ಬಹಳ ಅದಕ್ಕೆ ಪ್ರಚಾರ ಇತ್ತು. ತುಂಬ ಪ್ರದರ್ಶನಗಳಾಗಿದೆ. ಅದನ್ನು ಸಂಸಾರ, ಮುತ್ತು ದಸರಾ ಹೀಗೆಲ್ಲ ಆಡಿದ್ದಾರೆ. ಆಮೇಲೆ ಅದೇ ಅವತರಣಿಕೆಯಲ್ಲಿ ಕೆ ವಿ ಭಟ್ರ ಆರತಿ, ಅದೇ ನಾಟಕ, ಅದೇ ಟೈಪ್ ಇದು ನಾಟಕ. ಅದಂದ್ರೆ ಆಗದ್ದು ಜನಗಳಿಗೆ ಇಷ್ಟ ಆಗುವಂತ ಸಾಂಸಾರಿಕ ಕಥೆದ್ದು ಬಹಳ ಒಂದು ಅಭಿರುಚಿಯ ನಾಟಕ. ಸಾಮಾನ್ಯವಾಗಿ ಎಸ್ ಸರ್, ಈಗ ಹಳೆ ಕಾಲದಲ್ಲಿ ತುಂಬಾ ಜನಪ್ರಿಯವಾದ ನಾಟಕಗಳು ಯಾವುದೆಲ್ಲ? ಅದೇ ನಾನು ಹೇಳಿದಲ್ಲ, ಅದರಲ್ಲಿ ತಮ್ಮಲರತನ ಕೋಲ, ಕಂಡನಿ ಬಡಿದಿ, ಮತ್ತೆ ಯು ಮಚೇಂದ್ರನಾಥ್ದು ಕಣ್ಣೀರ್ದ ಕರಿಯ ಮಣಿ, ಮತ್ತೆ ಬಯ್ಯ ಮಲ್ಲಿಗೆ, ಸರಸ್ವತಿ, ಬಳ್ಳಿತೋಟ, ಗಂಗಾರಾಮು ಅದೆಲ್ಲ. ಮತ್ತೆ ಮಚಂದ್ರನಾಥ್ ಪಾಂಡೇಶ್ವರದು ಕೌನ್ಸಿಲರ್ ಕೊಗ್ಗಣ್ಣಿ, ಅಜ್ಜಿ ಸಾಂಕಿನ ಪುಲ್ಲಿ. ಒಬ್ಬೊಬ್ಬರ ನಾಟಕವು ಒಂದೊಂದು ವಿಧ. ಎಲ್ಲರ ನಾಟಕಕ್ಕೂ ಜನಗಳು ನೋಡ್ತೀವಿ ನಾವು. ಸ್ವಲ್ಪ ಬದಲಾವಣೆ ತಂದದ್ದು ನಮ್ಮ ನಾರಾಯಣ್ ಶೆಟ್ಟರ ಸತ್ಯ ಬತ್ತಲೆ ಅನ್ನುವಂಥ ನಾಟಕ. ಅದು ಮತ್ತೆ ಬಂಗಾರ ಪಟ್ಲೇರ್ ಅನ್ನುವಂಥ ಸಿನಿಮಾ ಇತ್ತು. ಆ ನಾಟಕ ಮಾತ್ರ ಒಂದು ಅದರಲ್ಲಿ ಕಲಾವಿದರ ಒಂದು ದೊಡ್ಡ ದಂಡೆ ಇತ್ತು. ಸಾಧಾರಣ 1 ತಿಂಗಳು ನಮ್ಮ ಗಣಪತಿ ಹೈಸ್ಕೂಲ್ನಲ್ಲಿ ಅದರ ರಿಹರ್ಸಲ್ಲೇ ಇತ್ತು. ದೊಡ್ಡ ದೊಡ್ಡ ಕಲಾವಿದರು. ಅದು ಒಂದು ನಾಟಕ ಅಂದ್ರೆ ಅದೊಂದು ನಾಟಕ ಅಲ್ಲ, ಒಂದು ನಮ್ಮ ನಿಜ ಜೀವನದಲ್ಲಿ ಯಾವ ರೀತಿ ಎಲ್ಲ ನಡೀತದ ಅದೇ ರೀತಿ. ಒಂದು ಚಾವಡಿ ಅಲ್ಲಿ ಒಂದು ದೈವದ ನಾವು ಅಗೇಲು ಸೇವೆಯನ್ನು ಮಾಡ್ತೇವೆ. ಅದಕ್ಕೆ ಬೇಕಾದಂತ ಏನು ಅಲ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡುವುದು, ಇದೆಲ್ಲ ನಮಗೆ ಮನಸ್ಸಿಗೆ ಬಹಳ ಹತ್ತಿರ ಆಗುವಂತಹ ಒಂದು ಸನ್ನಿವೇಶಗಳು. ಇದರಲ್ಲಿ ಅದಕ್ಕೆ ಕಲಾ ನಿರ್ದೇಶನ ಮಾಡಿದವರು ಇವರು. ಬಾವಿ ಕಟ್ಟೆ, ಆ ಬಾವಿಯಲ್ಲಿ ಸ್ನಾನ ಮಾಡಿ ಬರುವುದು ಆ ಪೂಜಾರಿ ಅವರು. ನೈಜ ರೀತಿ ಅದೊಂದು ಅದರಲ್ಲಿ ಒಂದು ಕ್ರಾಂತಿ ಅಂತ ಹೇಳ್ಬಹುದು. ಕೆ ಬಿ ಭಂಡಾರಿ ಅವರ ದಳಾಯಿ ದುಗ್ಗಣ್ಣ ಅವರದ್ದು ಮಿಗ್ಗೆ ಬಲೆ, ಅವರ ಪಂತ ಬಂಗಾರ ಬಾಲೆ. ಇದೇನಂತ ಹೇಳಿದ್ರೆ ತಗೆತಂಗಡಿ, ಅದೇ ಇದೇನಂತ ಹೇಳಿದ್ರೆ ಬಾಂಬೆಯಲ್ಲಿ ಈ ಮರಾಠಿ ನಾಟಕಗಳನ್ನು ನೋಡಿದಂತವರು ಸದಾನಂದ ಸುವರ್ಣರು ಇಲ್ಲಿ ಒಂದು ಗುಡ್ಡೆದ ಭೂತ ಅಂತ ಒಂದು ನಾಟಕ ಮಾಡಿದ್ರು. ಒಂದು ನಮ್ಮ ನಾಟಕದ ಬದಲಾವಣೆಗೆ ಅದೊಂದು ಮೂಲ. ಅದು ಒಂದೇ ದೃಶ್ಯ, ಅದು ಗುಡ್ಡೆದ ಭೂತ ಅಂತ ಬಹಳ ಹೆಸರು ಮಾಡಿದ ನಾಟಕ. ಅದನ್ನು ನೋಡಿದ ಮೇಲೆ ಇಲ್ಲಿ ಅವರು ಸ್ವಲ್ಪ ಬದಲಾವಣೆ ತಂದ್ರು. ಮೊದಲು ಪರದೆಯ ದೃಶ್ಯ ಬದಲಾವಣೆ ನಾಟಕ, ಅಂದ್ರೆ ಒಂದು ಬದಲಾವಣೆಯ ಹಂತಕ್ಕೆ ಒಂದು ಪ್ರೇರಣೆಯಾದ ನಾಟಕ. ಆಮೇಲೆ ರಾಮಕಿರೋಡಿ ಅಂದ್ರು ಕಾನೂನ್ದ ಕಣ್ಣಂತ ಮಾಡಿದ್ರು, ಅದೇ ರೀತಿಯ ಒಂದೇ ದೃಶ್ಯ. ಆಮೇಲೆ ಇವರು ಹೇಳಿದ ಸತ್ಯ ಬತ್ತಲೆ, ಅದು ಸಹ ಒಂದೇ ದೃಶ್ಯ. ಆವಾಗ ರಾಮಕಿರೋಡಿನವರ ಕೊನೆಯ ನಾಟಕ ಧೈರ್ಯಗೊಂಜಿ ದೇವರು ಅಂತ. ಧೈರ್ಯಗೊಂಜಿ ದೇವರು, ಅದಕ್ಕೆ ಇವರು ಒಂದು ಸೆಟ್ಟಿಂಗ್ ಮಾಡಿದ್ದಾರೆ. ಆ ದೇವರು ಅನ್ನುವಂತ ಒಂದು ವ್ಯಕ್ತಿ ಕೂತ್ಕೊಳ್ಳುವಂತಹ ಒಂದು ಸಿಂಹಾಸನ ಮಾಡಿದ್ದಾರೆ ಬಹಳ ಎತ್ತರದಲ್ಲಿ. ಅದು ಸಿನಿಮಾ ಸ್ಟೈಲ್ ನಲ್ಲಿ ಆಗಿದೆ. ಆದ್ರೆ ಅದು ಹೆಚ್ಚು ಪ್ರದರ್ಶನ ಕಾಣಲಿಲ್ಲ. ಆದ್ರೆ ಅದು ಕೊನೆಯ ನವ್ಯ ನಾಟಕದ ಶೈಲಿಯಲ್ಲಿ ಅವರೊಂದು ನಾಟಕವನ್ನು, ಅದು ಸಮಾಜದ ಆ ಸಮಕಾಲಿಕ ವಿಷಯ ಅಂಶವಿದ್ದ ನಾಟಕ. ಅದರಲ್ಲಿ
ಧೈರ್ಯಗೊಂಜಿ ದೇವರಲ್ಲಿ ಆ ದೇವರ ಪಾತ್ರ ನನಗೆ ಕೊಟ್ಟಿದ್ರು. ಓಹೋ ವರ್ಷತ್ ನಾನು ಅದರಲ್ಲಿ ಆ ದೇವರ ಪಾತ್ರ ನಾನು ಮಾಡಿದ್ದೆ. ನಾನು ಒಂದು ಮಠಾಧೀಶ. ಓಕೆ ಆ ಕಾಲಕ್ಕೆ ಆಧುನಿಕ, ಸಾಂಪ್ರದಾಯಿಕ, ನವ್ಯ ಈ ತರದ ನಾಟಕದ ಬೆಳವಣಿಗೆ ಬಂತು. ಒಂದು ಕಡೆಯಿಂದ ನವ್ಯ ನಾಟಕ ಬಂತು, ಬೇಲಿ ಹೊಲ ಮತ್ತೆ ಬೇರೆ ಬೇರೆ ಪ್ರಸನ್ನರದು, ಶಿವರಾಮ್. ಹವ್ಯಾಸಿ ನಾಟಕ ತಂಡ ಭೂಮಿಕದಿಂದ ಪ್ರಾರಂಭ ಆಯಿತು. ಅಂದ್ರೆ ಸಮುದಾಯದವರು ಇಲ್ಲಿ ನಾಟಕ ಆಡ್ತಾ ಇದ್ರು. ಸಮುದಾಯ ನಾಟಕ ತಂಡದವರು ಪ್ರಸನ್ನರ ನಿರ್ದೇಶನದಲ್ಲಿ ನಾಟಕ ಎಲ್ಲ ಮಾಡ್ತಾ ಇದ್ರು. ಮಾರೀಚನ ಬಂಧುಗಳು ನಾಟಕ ಮಾಡಿದ್ರು. ಹೌದು, ಅದರಲ್ಲಿದ್ದ ಕಲಾವಿದರು ಸ್ವಲ್ಪ ಹೊರಗೆ ಬಂದು ಭೂಮಿಕಾ ಅಂತ ಒಂದು ತಂಡ ಕಟ್ಟಿದ್ರು 1978-79ರಲ್ಲಿ. ಅಲ್ಲಿಂದ ಒಂದು ಅಭಿವ್ಯಕ್ತ, ಆಯನ ಇಂಥ ಒಂದು ಸಂಸ್ಥೆಗಳು ಹುಟ್ಟಿಕೊಂಡು ಅಲ್ಲಿ ಭೂಮಿಕಾದಲ್ಲಿ ನಾವು ಕನ್ನಡ ನಾಟಕಗಳನ್ನೇ ಮಾಡ್ತಾ ಇರುವಾಗ ನಾವು ತುಳು ನಾಟಕ ಯಾಕೆ ಮಾಡಬಾರದು ಅನ್ನುವಂತಹ ಒಂದು ಅಲ್ಲಿ ಜಿಜ್ಞಾಸೆ ಬಂತು. ಜಿಜ್ಞಾಸೆ ಬರುವಾಗ ನಮ್ಮದೇ ಒಬ್ಬರು ರಾಧಾಕೃಷ್ಣ ಅನ್ನುವರೊಂದು ಮಲಯಾಳಂನಿಂದ ತುಳುವಿಗೆ ಅನುವಾದಿಸಿದಂಥ ಚಕ್ರವ್ಯೂಹ ಅಂತ ಒಂದು ನಾಟಕವನ್ನ ಅಲ್ಲಿ ನಾವು ಪ್ರದರ್ಶನ ಮಾಡಿದ್ವಿ. ಆ ಒಂದು ಚಕ್ರವ್ಯೂಹ ನಾಟಕ ಒಂದು ಬ್ರಿಡ್ಜ್, ಯಾಕಂದ್ರೆ ಎರಡು ಈ ಹವ್ಯಾಸಿ ನಾಟಕ ತಂಡಗಳು ಮತ್ತು ವೃತ್ತಿಪರ ನಾಟಕ ತಂಡಗಳಿಗೆ ಒಂದು ಸೇತುವೆ ಹಾಗೆ ನಿರ್ಮಾಣ ಆಯಿತು. ಅದನ್ನು ನೋಡಿಕೊಂಡು ಕೆಲವು ಅಂಥದ್ದೇ ನಾಟಕಗಳನ್ನು ಇವರು ಬಸ್ತಿ ಮಾಡಿದ್ರು. ಇವರು ಅಭಿವ್ಯಕ್ತದವರ ಬಸ್ತಿ ಮಾಡಿದ್ರು, ಆಯನದವರು ಬಸ್ತಿ ಮಾಡಿದ್ರು, ಅಭಿವ್ಯಕ್ತದವರು ಕೂಡ ಬೆಳ್ಳಿ ಬಯಲು ಅದನ್ನ ತುಳುವಿಗೆ ಮಾಡಿ ತುಳು ನಾಟಕ ಕೂಡ ಅದೇ ರೀತಿಯಲ್ಲಿ ಎಲ್ಲ ಇದು ಪ್ರದರ್ಶನಕ್ಕೆ ಹವ್ಯಾಸಿ ನಾಟಕಗಳು ಕೂಡ ಅದಕ್ಕೆ ಒಂದು ಅಂದ್ರೆ ಒಂಥರ ಹವ್ಯಾಸಿ ನಾಟಕ ಏನೋ ತಂಡದ ಒಂದು ಪ್ರೇರಣೆ ಅಥವಾ ಅವರ ಪಾಲುದಾರಿಕೆ ಕೂಡ ಈ ಒಂದು ತುಳು ನಾಟಕದ ಬೆಳವಣಿಗೆಯಲ್ಲಿ ಚೋಮ ಮಾಡಿದ್ರು ತುಳುವಿನಲ್ಲಿ. ಅದಂದ್ರೆ ಇವರು ಬಿ ವಿ ಕಾರಂತರು ಕೊಡಿಮರ ಅನ್ನುವಂತ ಒಂದು ತುಳು ರಂಗಭೂಮಿಯ ದೊಡ್ಡ ಹೆಸರು. ಯಾಕಂದ್ರೆ ಇಲ್ಲಿ ಕೊಡಿಮರ ಅಂತ ಒಂದು ಇಲ್ಲಿಯ ಕಲಾವಿದರನ್ನು ಅಭ್ಯಾಸ ಮಾಡಿದ್ರು, ಒಂದು ನಾಟಕ ಮಾಡಿದ್ರು. ಬಿ ವಿ ಕಾರಂತರು, ಶಿವರಾಮ್ ಕಾರಂತರು ಇವರೆಲ್ಲ ನಮ್ಮ ತುಳು ನಾಟಕ ರಂಗಭೂಮಿಗೆ, ತುಳುನಾಡ ರಂಗಭೂಮಿಗೆ, ಕನ್ನಡ ನಾಟಕ ಆಗಲಿ ತುಳು ನಾಟಕ ಆಗಲಿ ಇವರೆಲ್ಲ ಕೊಟ್ಟಿದ್ರು. ಶಿವರಾಮ್ ಕಾರಂತರ ನಾಟಕಗಳು ತುಂಬಾ ನಾಟಕಗಳು. ಬಿ ವಿ ಕಾರಂತರು ನೋಡಿ ಇಲ್ಲಿ ನಮ್ಮ ಕನ್ನಡ ನಾಟಕ ಪ್ರಸನ್ನ ಮತ್ತೆ ಸಮುದಾಯ ಅಭಿವ್ಯಕ್ತ ಇದೆ ಹೇಳಿದರೆ ಆ ಥರದ ನಾಟಕ, ಇಲ್ಲಿಯವರ ನಾಟಕ, ಬಾಂಬೆಯವರ ನಾಟಕ, ಇದರಲ್ಲಿ ಸ್ವಲ್ಪ ನಮ್ಮ ನಾಟಕ ರಂಗಭೂಮಿ ಬದಲಾವಣೆಯನ್ನು ಮಾಡಿತು. ಹೊಸ ಹೊಸ ಅಭಿರುಚಿ ಹುಟ್ಟುವಂಥ ಏಕಾಂಕ ನಾಟಕ, ಒಂದೇ ರೀತಿಯ ಬದಲಾವಣೆ, ಬೇರೆ ಬೇರೆ ವಿಧದಲ್ಲಿ ನಾಟಕ ಅಪ್ಡೇಷನ್ ಆದದ್ದು. ಈಗದ್ದು ನಾಟಕಗಳಿದೆ ಅಲ್ಲ ನೋಡಿ, ಅದಕ್ಕೆಲ್ಲ ಮೂಲ ಅಷ್ಟೊತ್ತಿಗೆ ಈ ತಂತ್ರಜ್ಞಾನ ಏನು ನೀವು ಬಳಸ್ತಾ ಇರುವಂತ ಅದು ಬದಲಾವಣೆ ಆಯಿತು. ಲೈಟಿಂಗ್ ಎಲ್ಲವೂ ಬದಲಾವಣೆ ಅಂತ ಹೇಳಿದ್ರು. ಮೊದಲು ಹಾರ್ಮೋನಿ, ತಬಲ, ಈಗ ಏನಿಲ್ಲ, ಎಲ್ಲ ಕಂಪ್ಯೂಟರೈಸ್ ಮ್ಯೂಸಿಕ್. ನನ್ನ ಒಂದು ನೆನಪಿನ ಪ್ರಕಾರ ಮಚ್ಚನಾಥ್ ಪಾಂಡೇಶ್ವರರವರು ತೆಲ್ಪೆರೆ ಕಲ್ಪಿ ಅನ್ನುವಂಥ ಒಂದು ನಾಟಕ, ಅದು ಒಂದು ಬದಲಾವಣೆಗೆ ಒಂದು ನಾಂದಿ ಆಯ್ತು ಅಂತ ಹೇಳ್ಬಹುದು. ತೆಲ್ಪೆರೆ ಕಲ್ಪಿ ಆ ನಾಟಕದಿಂದ ಅದನ್ನ ಒಂದು ಚಾಪರ್ಕ ಅನ್ನುವಂತ, ಹಳೆ ಚಾಪರ್ಕ ಅನ್ನುವಂತ ನಾಟಕಕ್ಕೆ ಸ್ಫೂರ್ತಿ ಆಯ್ತು. ಅದರಲ್ಲಿದ್ದ ಕಲಾವಿದರೆಲ್ಲ ಸೇರಿಕೊಂಡು ಅದು ಒಂದು ನಾಟಕ ತಂಡ, ಚಾಪರ್ಕ ಅಂತ ಒಂದು ತಂಡ, ಅದು ಮೂರನೇ ಹಂತ ಹೇಳ್ಬೋದು. ಮೂರನೇ ಹಂತ ತಂಡ ದೇವದಾಸ್ ಕಾಪಿಕಾಡರವರು ಸುಮಾರು ಒಂದು 55 ನಾಟಕಗಳನ್ನ ಬರೆದು ನಿರ್ದೇಶಿಸಿ ಇಡೀ ನಮ್ಮ ಪ್ರಪಂಚದಾದ್ಯಂತ ಎಲ್ಲಾ ಕಡೆಯಲ್ಲೂ ತುಳು ನಾಟಕವನ್ನ ಪ್ರಸರಿಸಿದರು. ಅವರ ಪ್ರಥಮ ನಾಟಕ, ಅವರು ಪ್ರಥಮ ಬರೆದಂತ ನಾಟಕ ಒರಿಯ ಮಗೆ ಅಂತ. ಆ ನಾಟಕವನ್ನ ನಿರ್ದೇಶನ ಮಾಡಿದ್ದು ನಾನು, ಪ್ರಥಮ ನಾಟಕ ಅವರು. ಆಮೇಲೆ ಅವರು ಒಂಜಿನ ನಿಮಿಷ ಬರೆದ್ರು, ಅದರಲ್ಲಿ ಒಂದು ಪ್ರಧಾನ ಪಾತ್ರ ನಾನು ಮಾಡಿದ್ದೆ, ಒಂದು ಅಜ್ಜನ ಪಾತ್ರ. ಆಮೇಲೆ ಅವರು ಒರಿಯರ್ ದೊರೆ ಅಸಲು ಮಾಡಿದ್ರು. ಒರಿಯರ್ ದೊರೆ ಅಸಲು ಅದು ಒಂದು ದೊಡ್ಡ ಕ್ರಾಂತಿಯನ್ನು, ಒಂದು ಪ್ರಮುಖ ಆಕರ್ಷಣೆ. ಆ ನಾಟಕದಲ್ಲಿ ಕೂಡ ಸಾಧಾರಣ ಒಂದು 300 ಪ್ರದರ್ಶನದ ತನಕ ನಾನು ಅದರಲ್ಲಿ ಮಿಲಿಟರಿ ಕೇಶವನ ಪಾತ್ರ ಮಾಡಿದ್ದೆ. ಆ ಹಂತಕ್ಕೆಲ್ಲ ಬರ್ಬೇಕಾದ್ರೆ ಅದರ ಮೂಲ, ಯಾಕಂದ್ರೆ ಅದೇ ಸದಾನಂದ ಸುವರ್ಣರ ಗುಡ್ಡ ಇದರಲ್ಲೆಲ್ಲ ನಾಟಕ ಅಂದ್ರೆ ಈಗ ವಿಜಯ್ ಕುಮಾರ್ ಕೊಡಿಯಲ್ಪಲ್ರು ಕೂಡ ಇಂಥ ನಾಟಕಗಳನ್ನ ನೋಡಿ ಎಲ್ಲ ಅದರಲ್ಲಿ ಅನುಭವ ಪಡೆದುಕೊಂಡು ಅದನ್ನೆಲ್ಲ ಒಂದು ಈ ಒಂದು ಸ್ವರೂಪಕ್ಕೆ ಇಳಿಸಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ಅದನ್ನು ಮಾಡಿದ್ರು. ಹೊಸ ಕಾಲಕ್ಕೆ ಬರುವಾಗ ಅದೇ ದೇವದಾಸ್ ಕಾಪಿಕಾಡ್ ಅವರು ಮತ್ತು ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅವರು ಒಂದು ಏನು ನೋಡಿ ಆಗಿನವರದು ನೋಡಿ, ಕೆ ಬಿ ಭಂಡಾರಿ ಅವ್ರದ್ದು ಸಹ ಬಂಗಾರ ಬಾಲೆ ಅದೊಂದು ಒಳ್ಳೆ, ಹೌದೌದು, ಪಂತ ನೋಡಿ ಆವಾಗದ್ದು ಎಲ್ಲ ನಾಟಕದ್ದು. ಓಂ ಶಕ್ತಿ ನಾಟಕ ಸಭಾ, ಯು ಮಚಂದ್ರ ಅಂತದ್ದು, ಎಂಥದ್ದು ಲಚ್ಚು,
ಅದೆಲ್ಲ ಆ ಟೈಪ್ದು ನಾಟಕ, ಒಳ್ಳೆ ನಾಟಕಗಳು. ಯು ಆರ್ ಚಂದರ್ರ ನಾಟಕ ಕಲ್ಲುಟ್ಟಿ ಕಲ್ಕುಡ, ಮತ್ತೆ ಕೋರ್ದಬ್ಬು ತಂದಿಮಾನಿ. ಜಿ ವಿ ನಾಯ್ಕ್ ಅಂತ ಒಬ್ರು ಇದ್ರು, ಒಳ್ಳೆ ಜಿ ವಿ ನಾಯ್ಕರ್ ಅಂತ ಇದ್ರು. ಅವರು ಈ ಆರ್ ಕೆ ಉಳ್ಳಾಲು, ಕೆ ವಿ ಭಟ್ರು, ರೋಹಿದಾಸ್ ಕದ್ರಿ, ಅವರು ಅರುಣೋದಯ ಕಲಾವಿಹಾರ ಸಂಘ. ತುಳುನಾಡಿನ ಕಲಾವಿದರನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕು. ಖಂಡಿತ. ಇವರು ರಾಮದಾಸ್ ದೇವಾಡಿಗರು, ಜೆ ರವೀಂದ್ರರು, ರೋಹಿದಾಸ್ ಕದ್ರಿ, ಬಾಲಕೃಷ್ಣ ಕದ್ರಿ, ಇಂಥ ಹಲವಾರು ಕಲಾವಿದರನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಲೇಬೇಕು. ಯಾಕಂದ್ರೆ ಅವ್ರದ್ದು ಬಹಳಷ್ಟು ಕೊಡುಗೆ ಇದೆ ಈ ತುಳು ಒಂದು ರಂಗಭೂಮಿಗೆ. ಅವರೆಲ್ಲ ಯಾವ ಪಾತ್ರ ಮಾಡಲಿಕ್ಕೂ ಶಕ್ತರು. ಅಂದ್ರೆ ಆ ಪಾತ್ರಕ್ಕೆ ಜೀವ ಕೊಡ್ತಿದ್ರು ಅವರು. ಒಂದು ಪಟ್ಲೇರ ಅಂದ್ರೆ ಅವರ ಪಟ್ಲೇರೆ, ಒಂದು ಚೋಮ ಅಂದ್ರೆ ಚೋಮನೆ. ಅದು ಅಷ್ಟರ ಮಟ್ಟಕ್ಕೆ. ಹಾಗಾಗಿ ಅಶೋಕನಗರ ಇವರು ಶೆಟ್ರು, ಆನಂದ್ ಶೆಟ್ಟರು, ಅಶೋಕನಗರ, ಅವರೆಲ್ಲ ಒಂದು ಪಾತ್ರವನ್ನು ತಕೊಂಡ್ರೆ ಆ ಪಾತ್ರದಲ್ಲಿ ತನ್ನನ್ನು ತಾನು ತೊಡಗಿಕೊಂಡು ಆ ಪಾತ್ರ ಜೀವ ತುಂಬ್ತಾ ಇದ್ರು. ಆನಂದ್ ಬೋಳರ್ ಅವರು, ಮಚಂದ್ರನಾಥ್ ಪಾಂಡೇಶ್ವರ ಎಲ್ಲ ನಾಟಕದಲ್ಲಿ ಅವರಲ್ಲಿ. ಯಾಕಂದ್ರೆ ಅಲ್ಲ, ಸುರೇಂದ್ರನಾಥ್ ಪಾಂಡೇಶ್ವರ ಆಗಲಿ ಅಥವಾ ಕೆಲವರು ಅವರ ಪರ್ಮನೆಂಟ್ ಸೆಟ್. ನಾವೀಗ ಮುಗಿಸುವ ಹಂತದಲ್ಲಿ ಈ ತುಳು ಸಿನಿಮಾ ಇದು ಏನು ರಂಗಭೂಮಿಯಲ್ಲಿ ಸಂಗೀತಕ್ಕೆ ದೊಡ್ಡ ಕೊಡುಗೆಗಳಾಗಿ ಯಾರನ್ನು ನೀವು ನೆನಪಿಸ್ತೀರಿ? ಅಶೋಕ್ ಚರಣ್ ಅವರು ಆವಾಗದಿಂದ ವಿಶ್ವನಾಥ್ ಬರ್ಕೆ, ಮತ್ತೆ ವಿಶ್ವನಾಥ್ ಅತ್ತ ಅವರು, ಮತ್ತೆ ರಾಧಾಕೃಷ್ಣ, ಎಸ್ ವಿಶ್ವನಾಥ್. ವಿಶ್ವನಾಥರ ಸಂಗೀತ ಸಂಯೋಜನೆಯಲ್ಲಿ ನಾನು ಹಿನ್ನೆಲೆ ಗಾಯಕನಾಗಿ ಕೆಲಸ ಮಾಡಿದೆ. ಈಗ ಸಂಗೀತದ ವಿಷಯ ಇವರ ನಮ್ಮ ಸಂಜೀವ ದಂಡಕೇರಿ ಅವರ ನಾಟಕಕ್ಕೆ ನಾನು ಹಾಡುಗಾರನಾಗಿ ಹೋಗಿದ್ದೆ. ನಿಜವಾಗಿ ಈಗ ನಾನು ಕತೆ, ದೃಶ್ಯ, ಅದರಲ್ಲಿ ಬಹುಪಾಲು ಸಂಗೀತದಿದೆ. ಆವಾಗೆಲ್ಲ ಈ ಒಳ್ಳೆ ಆಕರ್ಷಣೆ ನಾಟಕಕ್ಕೆ, ತುಳು ಭಾಷೆಗೆ ಹಿಂದಿ ಸಿನಿಮದ್ದು, ಕನ್ನಡ ಸಿನಿಮಾದ ಹೆಸರುವಾಸಿ ಪದಗಳನ್ನು ಭಾಷಾಂತರಿಸಿ ಅದನ್ನು ಒರಿಜಿನಲ್ ಮ್ಯೂಸಿಕ್ ಬಾರಿಸುವಂತ, ಅದು ಒಂದು ನಮ್ಮ ನಾಟಕಕ್ಕೆಲ್ಲ ಬೆಳವಣಿಗೆ. ಈಗ ಎಕೆ ವಿಜಯ್ ಕ್ರಾಂತಿ ಮಾಡ್ತಾರೆ ಅವರು. ಯಾಕಂದ್ರೆ ಇವರೆಲ್ಲರೂ ಸೇರಿ ತುಳು ಭಾಷೆಯ ನಾಟಕ ರಂಗಭೂಮಿಯನ್ನು ಪಂಚಾಂಗ ಹಾಕಿ ಗಟ್ಟಿಯಾಗಿ ಬೆಳೆಸಿದವರು. ಈ ರೀತಿಯಲ್ಲಿ ಸಂಗೀತ, ನಟನೆ, ಅಭಿನಯ ಎಲ್ಲ ಅದು ಒಬ್ಬೊಬ್ಬರಿಬ್ಬರು ಬಂತಾರೆ. ಇದು ಹಾಡುಗಾರರಾಗಿ ಮಹಿಳೆಯರು ಯಾರನ್ನು ನೆನಪಿಸ್ತಾರೆ? ಸುಹಾಸಿನಿ, ಶೇಖರತ್ ಅವರು, ಅವರೆಲ್ಲ ಆಗಿನವರು. ಶೇಖರತ್ ಅವರು ಪ್ರತಿ ನಾಟಕದಲ್ಲಿ ಬೇಕು. ಸಿಂಗರ್ ಯಾರು ಅಂತ ನೋಡ್ತಾರೆ. ಶೇಖರತ್ ಅವರು ಮತ್ತು ಸುಹಾಸಿನಿ. ಸರ್, ನಾವು ಈ ಸಂವಾದವನ್ನು ಇಲ್ಲಿ ಸಮಾಪನ ಮಾಡುವಂತ ಟೈಮ್. ವಿಶ್ವ ರಂಗಭೂಮಿ ದಿನಾಚರಣೆ ಸಂದರ್ಭದಲ್ಲಿ ತುಳು ರಂಗಭೂಮಿಯ ಕೊಡುಗೆಗಳು, ತುಳು ರಂಗಭೂಮಿ ಅದು ಬೆಳೆದು ಬಂದ ಬಗೆ, ತುಳು ರಂಗಭೂಮಿಯ ಇತಿಹಾಸವನ್ನು ಇಬ್ಬರು ಹಿರಿಯ ತುಳು ರಂಗಭೂಮಿಯ ದಿಗ್ಗಜರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ನಾನು ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಸರ್. ಅದೇ ರೀತಿಯಾಗಿ ತಮ್ಮ ಲಕ್ಷ್ಮಣ್ ಅವರಿಗೆ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಸರ್. ಇದು ವಿಶ್ವ ರಂಗಭೂಮಿ ದಿನಾಚರಣೆ ಸಂದರ್ಭದಲ್ಲಿ ತುಳು ರಂಗಭೂಮಿಯನ್ನು ನಾವು ನೆನಪಿಸಿಕೊಂಡಂತಹ ಬಗ್ಗೆ ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.